This program is brought to you by Yamuna Asha City Premium Gated Community. Powered by Amrit Noni Arogyada Baravase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodaya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark Beauty Soap, Calci Bright Toothpaste and Toothbrush, Manasa Water Park, Pilikula, McCoy, a promise of happiness, Hoysala, a luxury eco resort, Hassan. Supportive partner, Downstar Studio, Adyar, Mangalore. Das Warriors. Das Warriors. Das Warriors. Das Warriors. Okay, ನಮ್ಮ ಟಿವಿ ಒಂದು ಪ್ರಪಂಚನ ಮಾತಾಡಲಿಕ್ಕೆ ನಮಸ್ಕಾರ. ಐ ಮೀನ್ ಟು ಸೇ ಅಣ್ಣನಾಗ್ಲಿಕ್ಕೆ ಅಕ್ಕನಾಗ್ಲಿಕ್ಕೆ ಅಮ್ಮನಾಗ್ಲಿಕ್ಕೆ ಆಂಟಿನಾಗ್ಲಿಕ್ಕೆ ಅಂಕಲ್ನಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ದೊಡ್ಡಪ್ಪನಾಗ್ಲಿಕ್ಕೆ ಚಿಕ್ಕಮ್ಮನಾಗ್ಲಿಕ್ಕೆ ಮಲ್ಲಾಗ್ಲಿಕ್ಕೆ ಎಲ್ಲಿ ಆಗ್ಲಿಕ್ಕೆ ಇಲ್ಲದಾಗ್ಲಿಕ್ಕೆ ಅಂಡ್ ಬರೀದಿಲ್ಲದಾಗ್ಲಿಕ್ಕೆ ಮಾತಾಡಲಿಲ್ಲ ನಮಸ್ತೆ. ಆ್ಯಂಡ್ ವೀಕೆಂಡ್ ಅಂತ ಬಂದಾಗ ಬಯ್ಯದ ಬರ್ತಾನಾಗ ನಮ್ಮ ಟಿವಿ ತೂನಾಗ ಡೆಫಿನೆಟ್ಲಿ ಕಾರ್ಯಕ್ರಮ ಶುರು ಆದುಪ್ಪುನು ಈ ಟೈಮ್ಗೆ ನಿಕ್ಲಿಗೆ ಮಾತಾಡಲಿಲ್ಲ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ನಿಪಾನ್ ಪೇಂಟ್ಸ್ ಆ್ಯಂಡ್ ಅಮೃತ್ ನೋನಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇನ್ನಿತ ಈ ಒಂದು ಎಪಿಸೋಡ್ ದಾದೊಂಡು ವೆರಿ 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 ಇಂಪಾರ್ಟೆಂಟ್ ಎಪಿಸೋಡ್ ದಾಗ ಬಂಡ ಗ್ರ್ಯಾಂಡ್ ಸೆಮಿಫಿನಾಲಿದ ರಿಸಲ್ಟ್ ಗೊತ್ತಾಪುನಂಚಿನ ಎಪಿಸೋಡ್ ಅಂತಾರಲ್ಲ ಇದು ಒಟ್ಟಿಗೂ ಗ್ರ್ಯಾಂಡ್ ಫಿನಾಲೆಗೆ ಪೋಪುನಂಚಿನಕ್ಲಿ ಏರಿಂದ ಗೊತ್ತಾಪುನಂಚಿನ ಎಪಿಸೋಡ್ ಅಂತನಲ್ಲಿ. ಸೊ ಸುರುಕಾದು ನಮ್ಮ ಜಡ್ಜಸ್ನಾಗ್ಲಿ ವೆಲ್ಕಮ್ ಅನ್ಪುನಂಚಿನ ಟೈಮ್ ನಮ್ಮೊಟ್ಟುಗುಲ್ಲರು ನಮ್ಮ ಟಿವಿದ ಈ ಒಂಜಿ ರಿಯಾಲಿಟಿ ಶೋದ ಒಂಜಿ ಪೆರ್ಮೆದ ಜಡ್ಜ್ ಆಲ್ರೆಡಿ ಅವ್ರು ಮಲ್ಲ ಪುದರ್ ಮಲ್ದಿರು ಆ್ಯಂಡ್ ನಮ್ಮ ಟಿವಿದ ಅವ್ರ ಜಡ್ಜ್ ಅಂತ ಬಂದ್ರೆ ಎಂಗ್ಲೆಗ್ಲ ಮಸ್ತ್ ಖುಷಿ ಆಪುನು. ದಟ್ ಇಸ್ ನಾನ್ ಅದರ್ ದ್ಯಾನ್ ಕಿಶೋರ್ ಅಮನ್ ಶರೇ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಆ್ಯಂಡ್ ಅಂಜನೆ ಕುಡಂಜಿ ಜಡ್ಜ್ನ ಬಗ್ಗೆ ಅಂತ ಬಂದ್ಬಿಡ್ದಾಂಡ ಆರು ಡ್ಯಾನ್ಸ್ ವಾರಿಯರ್ಸ್ ಇಡ್ಲೋಲ್ಲರು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇಡ್ಲೋಲ್ಲರು ನಮ್ಮ ಟಿವಿದ ಡ್ಯಾನ್ಸ್ ಶೋಸ್ ಮಾತಾ ಆರು ಜಡ್ಜ್ ಆದುಪ್ಪು ಇರ್ದಾಕ್ ಬಂಡ ಅವ್ರನ್ನ ಕಮೆಂಟ್ಸ್ ಆದುಪ್ಪು ಆರು ಕೊರ್ಪುನಂಚಿನ ಮಾರ್ಕ್ಸ್ ಆದುಪ್ಪು ಅವೇಪಲ ಮಸ್ತ್ ವ್ಯಾಲ್ಯೂಬಲ್. ಸೊ ಅಂಜಾದಾರನ್ನ ವೆಲ್ಕಮ್ ಮಲ್ಪುನಂಚಿನ ಟೈಮ್ ಐ ವೆಲ್ಕಮ್ ಸೂರಜ್ ಸನಿಲ್. ಸೊ ವೆಲ್ಕಮ್ ಟು ದ ಶೋ. ಅಂಜನೆ ನಮ್ಮೊಟ್ಟಿಗೆಲ್ಲರು ಕನ್ನಡ ಸೀರಿಯಲ್ ಮಲ್ತೊಂದು ಪುನಂಚನ ಕನ್ನಡ ಸಿನಿಮಾ ಮಲ್ತೊಂದು ಪುನಂಚನ ತುಳು ಸಿನಿಮಾ ನಟಿ ಅಂಚನೆ ನಮ್ಮ ಟಿವಿದ ತುಂಬದ ನಿರೂಪಕೆ ಅಂಡ್ ಇತದ ಜಡ್ಜ್ ದಟ್ ಇಸ್ ನಾನ್ ಅದರ್ ದ್ಯಾನ್ ಅನ್ವಿತಾ ಸಾಗರ್. ಸಾಗರದಷ್ಟು ಕಲೆ ಇರುವಂತಹ ಕಲಾವಿದೆ ಅನ್ವಿತಾ ಸಾಗರ್ ಅವರು. ಸೊ ಅವರನ್ನ ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಎಲ್ಲರ ಪರವಾಗಿ ಅನ್ವಿತಾ ಅವರೇ ಏನು ಹೇಳ್ತೀರಾ ಈ ಒಂದು ಎಪಿಸೋಡ್ ಬಗ್ಗೆ? ಬಿಕಾಸ್ ಇದರಲ್ಲಿ ಪ್ರೆಷರ್ ಜಾಸ್ತಿ ಇದೆ. ಸೊ ಏನು ಹೇಳ್ತೀರಾ? ಓಕೆ, ಸೊ ಸೆಮಿಫಿನಾಲಿದು ಲಾಸ್ಟ್ ಎಪಿಸೋಡಿಗೆ ಬಂದಿದ್ದೀವಿ ನಾವು ಇವಾಗ. ಆ್ಯಂಡ್ ಇಲ್ಲಿವರೆಗೂ ಸೆಮಿಫಿನಾಲೆ ತುಂಬ ಚೆನ್ನಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ದ ಲಾಸ್ಟ್ 2 ಎಪಿಸೋಡ್ಸ್ ವೇರ್ ಬ್ರಿಲಿಯಂಟ್. ಇವಾಗ ಜಡ್ಜ್ಮೆಂಟ್ ಟಫ್ ಆಗ್ತಾ ಇದೆ ನಮ್ಮೆಲ್ಲರಿಗೂ. ಕನ್ಫ್ಯೂಸ್ಡ್ ಯಾರನ್ನ ಮುಂದೆ ತೊಗೊಂಡು ಹೋಗೋದು ಏನು ಕತೆ ಅಂತ ಹೇಳಿ. ಬಟ್ ಕನ್ಫ್ಯೂಷನ್ ಇದ್ರೂ ಪರ್ಫೆಕ್ಟಾಗಿನೇ ಜಡ್ಜ್ಮೆಂಟ್ ಕೊಟ್ಟು ಮುಂದೆ ಹೋಗ್ತೀವಿ. ದ್ಯಾಟ್ಸ್ ಆ ಪ್ರಾಮಿಸ್. ಡ್ಯಾನ್ಸ್ ವಾರಿಯರ್ಸ್ ಯಾವಾಗಲೂ ಹೇಳೋ ಥರನೇ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಒಂದು ಟ್ಯಾಲೆಂಟ್ಸ್ ಇರೋರಿಗೆ ಅಥವಾ ಈ ಪ್ಲ್ಯಾಟ್ಫಾರ್ಮ್ ಒಂದು ಮೋಟಿವೇಶನ್ ಆಗಬೇಕು, ಹಾಗೆಯೇ ಎಫರ್ಟ್ ಹಾಕಿ ಮಾಡೋವಂಥ ಒಂದು ಪ್ಲ್ಯಾಟ್ಫಾರ್ಮ್. ಈಸಿಯಾಗಿ ಯಾರಿಗೂ ಇದನ್ನ ಪ್ಲ್ಯಾಟ್ಫಾರ್ಮ್ ಸಿಗಲ್ಲ. ಆ್ಯಂಡ್ ನಮ್ಮ ಟಿ ವಿ ಅವ್ರು ಕೊಟ್ಟಿದ್ದಾರೆ. ಸೊ ಆಲ್ ದ ಕಂಟೆಸ್ಟೆಂಟ್ಸ್ ಹ್ಯಾವ್ ಟು ಬಿ ವೆರಿ ಗ್ಲ್ಯಾಡ್ ಫಾರ್ ದ್ಯಾಟ್. ಆ್ಯಂಡ್ ಇಲ್ಲಿವಾಗ ನಡ್ಕೊಂಡು ಬಂದಿರೋ ಜರ್ನಿ ನೋಡಿದರೆ ವಿ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ದ್ಯಾಟ್ ನಮ್ಮ ಮಂಗಳೂರಲ್ಲಿ ಅಥವಾ ಹೊರಗಡೆಯಿಂದ ಬಂದಿರೋಂಥ ಟ್ಯಾಲೆಂಟ್ಸ್ ಏನಿದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸಸ್ ಕೊಟ್ಕೊಂಡು ಬಂದಿದ್ದಾರೆ. ಸೊ ವಿ ಆರ್ ಈಗಲಿ ವೆಯ್ಟಿಂಗ್, ನೋಡಬೇಕು ಇವಾಗ ಫಿನಾಲೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಟಫ್ ಇರುತ್ತೆ ಅಂತ ಹೇಳಿ ನಮ್ಗೆ ಚೆನ್ನಾಗಿ ಗೊತ್ತು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ವಿ ಆರ್ ಈಗಲಿ ವೇಟಿಂಗ್ ಫಾರ್ ದ ರಿಸಲ್ಟ್. ನಾವು ಕೂಡ ಈಗಲಿ ವೇಟಿಂಗ್ ಫಾರ್ ದ ರಿಸಲ್ಟ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಸೆಮಿಫೈನಲ್ಸ್ನ ಎಪಿಸೋಡ್ಸ್ ಏನಿತ್ತು ಅದರ ಎಲ್ಲದರ ಪರ್ಫಾರ್ಮೆನ್ಸನ್ನು ನೋಡಿ ಯಾರು ಮುಂದಿನ ರೌಂಡಿಗೆ ಹೋಗ್ತಾರೆ ಅನ್ನೋವಂತಹ ಒಂದು ರಿಸಲ್ಟನ್ನು ಈ ಒಂದು ಎಪಿಸೋಡಲ್ಲಿ ನೀಡಲಾಗುತ್ತೆ. ಆ್ಯಂಡ್ ಇತ್ತೆ ಕುಡಂಜಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊರ್ರೆ ಬರೋದಿಲ್ಲರೆ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ BC ರೋಡ್.
మేకను తింటది పులే ఇది కదరా ఆకలే పులినే తింటది చావుని తింటది కాలాన్ని తింటది కాళే ఇది మహా ఆకలే వేటాడేది ఒకటే పరిగెత్తేది ఇంకొకటే దొరికిందా ఇది సస్తాది దొరక్కపోతే అది సస్తాదే ఒక జీవికి ఆకలేసిందా ఇంకో జీవికి ఆయువు కూడిందే దాకో మేక పులొచ్చి కొరుకుద్ది పీక హుయ్ जागो पकड़े शेर आया तो कर देगा टुकड़े हुई अच्छा लगा ना मैं यार बोलते काके जजेस नकला नहीं मारा सो दादा निकले ना आवड़ पढ़ने दादा आवड़ पढ़ने निकला विषय दादा सही दे मेरे हाँ ओके ओके दादा आवड़े ना पढ़ने विषय ना दादा विषय ना पढ़ने ओके सो ये रेगला बासे यार पूछने निकले वो ये रेगला हाँ 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 मगर नहीं महेशा पढ़ने ಈರ್ಬಲ್ಲೆ ಇರೇ ತುಳುವರ್ಪುಣ ವಾ ಫ್ಯಾಂಟಾಸ್ಟಿಕ್ ನಮಕ್ಕ ತುಳುವರ್ಪುಣ ಅಕ್ಲೆ ಏರೆಗ್ಲ ಭಾಷೆ ಬರ್ಪುಜಿ ನಮಕ್ ಕುಡ್ಲದಾಯಿ ಪಣ ಮೇಲ್ತೆ ಒಂದು ಒಂಜಿ ಬೇತ ಅದೇ ವಿಷಯದಾದ ಗೊತ್ತನೆ ಕ್ಲಿಯರ್ ಅದು ಬನ್ಪೇನ್ ಈ ಕೊರೋನಾದ ಟೈಮ್ಡು ದಾದ ಅದನ್ನ ಬಣ್ಣ ಲಾಕ್ಡೌನ್ ಅದು ಜನಕಲ್ ಪೂರ ಉಲ ಇತ್ತೀರ್ ಈ ಮುಕ್ಲಿಂದ ಅದ ಮಂದಿರ್ ಬನ್ನಂಡ ಪಿದೈ ಬಿಡ್ತಿತ್ತು ಮುಕ್ಲಿ ಕಾಡಿಡ್ ದಾಡ ತಿಕ್ಕಿಜಿ ಮುಕ್ಲಿ ತಿನಿಯಾರ ಅವ್ಲು ಖಾಲಿ ಅದಿತ್ತನ್ ಅಂಚ ಅದು ಪಿದೈ ಬತ್ತೀರ್ ಪಿದೈ ಬತ್ತದ ನಾ ಬಾಗ ಯಾನ್ ಒಂಜಿ ಸನ್ನಿಕ್ಕ ಮಾರೆ ಮುಕ್ಲೆ ತಿಕ್ಕೊಂದಿನಿ ಮಾರ ಏನೋ ಪದೊಂದು ಕೊನೆನಿ ಎತ್ತ ಮಾರ ನಮ್ಮ ಕುಡ್ಲದಾಕಲೆ ನಮ್ಮ ಒಲ್ಪ ಬಂಡಲ ಮಿತ್ತದೆ ನಮ್ಮ ಅಲ್ಪ ಬೋದ್ ಮುಕ್ಲೆ ನಾಲಿನಿ ರಾಜೆ ಆಯ್ನಿ ಪಣ ಈರ್ ಕುಡ್ಲದಾರ ಮೊಕ್ಲಿಯರು ಮುಕ್ಲು ಕಾಡ್ದಾಕ್ಲ ಅಮೆಜಾನ್ ಇತ್ತೇರಿ ಈರ್ ನಮ್ಮ ಕುಡ್ಲದಾಯಿ ಬಟ್ ಈರಂಜ ಅಂಜಾಯಿನ ಪಣ ವೇಷ ಮತ ವೇಷ ಹಾಕ್ಲಿ ಪಾಡ್ಪಾಯಿನಿ ರಾಜೇಂದ್ರ ಬಂದಾಕ ಅವಳೊಂಜಿ ಮರ್ಯಾದೆ ಪುಣದೆ ಊರುಡು ಬಾರಿ ಬಂಗೋಣ ಕುಡ್ಲ ಹೆಜ್ಜರತ್ತೆ ಊರುಡು ಮಿತ್ ಬರ್ರ ಬಿಡ್ಬುಜಿ ರಂಜನ್ ಮಕ್ಕಳು ಆ್ಯಂಡ್ ಹಾಯ್ ನಮಸ್ತೆ ಈ ಒಂಚೂರು ನರ್ವಸ್ ತೋಜಿರು ಈರು ಓಲುಪುಣ ಆ್ಯಕ್ಚುಲಿ ಓಲ್ ಆ್ಯಕ್ಚುಲಿ ಥ್ಯಾಂಕ್ ಯು ಆಯ್ ಬನ್ನಿನಿ ಒಂಚೂರು ಜಾಗ್ರತೆ ಬಾತಿರ್ಲಿ ಹೆಚ್ಚ ಬಾತಿರ್ಲಿ ಈರೆಲ್ಲ ತುಂಬ ಏನು ಬಂದಿನಿ ಆಯ್ತಲ್ಲ ಟೀ ಅಂಜನದಲ್ಲ ಬೈಸದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಟ್ ಆಗ್ಲಿಕ್ಕೆ ಎಂಜೂರು ಡ್ಯಾನ್ಸ್ ಎಂಜ ಕಲ್ಪವನು ಓ ಭಾಷೆ ಡ್ಯಾನ್ಸ್ ಅಕಲೇ ಒಂಜಿ ಸಾಂಗ್ ಬರ ಅಕಲೇ ಬಂತೀನಿ ಅಕಲೇ ಮಗಯಾನ್ ಫೈನಲ್ ನಿನ್ನ ವ್ಯಾಸ ದೆಪ್ಪಾದ ನಿನ್ನ ಮಾರ್ಲು ಕಟ್ಟಾಜಿ ಮಗ ಬೇಕಲೆ ಧೈರ್ಯ ಏನನ್ನು ಗುರ್ತದಿ ಕುಜಿನ ಮಾರ್ಲು ಕಟ್ಟುವಾರ ಅದನ್ನ ನಿಕ್ಲು ಕಲ್ಪ ಎನಿವೇಸ್ ಇಟ್ ವಾಸ್ ವೆರಿ ನೈಸ್ ಆ್ಯಕ್ಟ್ ಆ್ಯಂಡ್ ಎಂಡಿಗೆ ತುಳು ಪಾತಿರ್ದೆ ಕಡಬಿಡು ನಾವೇ ಸೊ ಪಪ್ಪದಾದ ಅನ್ಬಿಟ್ಟು ಆ್ಯಕ್ಚುಲಿ ಆವಾ ಓಕೆ ಪೊಪ್ಪಲ ಮರಾಠಿ ಪುಣಿ ಇಂದು ಬನ್ನಿನೇ ನಾನು ಎಂಚಾಲ ಎರಡಲ್ಲ ಒಂದು ತುಳು ಪಾತಿರ್ಬ ಲಾಸ್ಟ್ ತೂಕ ಎನಿವೇಸ್ ಒಂದು ಎಂದಿಲೆ ಕರೆಕ್ಟ್ ಸೂಟ್ ಆಪ್ನಿರೀಗ ಆತ ಬೈದ ಅಲ್ಪ ಆ ರೇಂಜ್ಗೆ ದೀವನ್ ಹಾಕ್ಲೇನೆ ಥ್ಯಾಂಕ್ ಯು ಆ್ಯಂಡ್ ಇರ್ನೇ ಬಡ ಇರಗೆ ಕರೆಕ್ಟ್ ಮ್ಯಾಚ್ ಆಪ್ನ ಫ್ರೆಂಡ್ಸ್ ನಾಗ್ಲು ರೈಟ್ ಏರಿ ರೆಕಮೆಂಡ್ ಕೊರ್ನ ಬೆಟರ್ ರೈಟ್ ಆಗಲ ವಹಿವಾಟತ್ತದೆ ಆಗಲ ಪಾತ್ರ ನೋಡ್ತಾ ಬಟ್ ಇನ್ವೇಸ್ ಹಾಯಲ್ ಕಿಶೋರ್ ಜೊತೆ ಕೈಗೆ ಮೊನ್ನೆ ಕೈವತ್ತೊಂದಿಲ್ಲಾರೆ ಆಗಲು ಗುರ್ತಾಗ್ತಿರನ್ನ ಜಸ್ಟ್ ಕಿಡಿಂಗ್ ಸರ್ ಆ್ಯಂಡ್ ಕಿಶೋರ್ ಸರ್ ಬಲ್ಲನೆ ಎಂಜಾಡಿದೆ ಹಾಯ್ ಎಕ್ಸ್ಟ್ರೀಮಸ್ ಹಾಯ್ ಸರ್ ಹಾಯ್ ಇದು ಪನ ನಿಕ್ಲನ ಭಾಷೆ ನಿಂಚನೇನ ರಿಯಲ್ ನಾನೋರಿ ಮಾತ್ರ ತುಳು ಬಾತೇರ್ನಿ ಭಾರಿ ಭಂಗ ಆತನ್ ಸರ್ ಇಡೇ ಮುಟ್ಟ ಲೊತ್ತೊಂದು ಐದಿನಿ ಮುಖ ರಿಯಾಲಿಟಿ ಶೋ ಒಂದು ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಗುಂದೆ ಲೊತ್ತೊಂದು ಐದಿನಿ ಅಲ್ಲಿ ತರ್ದು
ಬಾರಿ ಬಂಗಾಡ ನೃತ್ಯ ಪ್ರಸನ್ನ ಸರ್ ಹೆಂಗ್ ಕೋಲ ಕಟ್ಟದೆ ನಿಂಚ ಇಂಕಲ್ ಕೋಲ ಕಟ್ಟದಿಚ್ಚಾನೆ ಹೌದಾ ಕೋಲ ಕಟ್ಟ ತಿನ್ಬೇಡದ ಅದು ಅದಿತ್ತೆ ನಿಕ್ಲ ಕಮೆಂಟ್ಸ್ వాళ్ళ ನೆಗೆಟಿವ್ ಇತ್ತು ನೋಡದೆ ಮಾತ ತುಳುಡೆ ಪಾತಿರ್ವಿರುತ್ತೆ ಅವೇ ಅತ್ತ ಯಾನು ಓಕೆ ಕಾನ್ಸೆಪ್ಟ್ ವೈಸ್ ಬರ್ಪೆ Yes, sir. ನಿಕ್ಲು ಟ್ರೈಬಲ್ ತೆತ್ತೊಂದಿನ ಟ್ರೈಬಲ್ ಡಾನ್ಸ್ ತೆತ್ತೊಂದಿನ ನಿಕ್ಲು ಟ್ರೈಬಲ್ ತೆತ್ತೊಂದಿನ ಆಕ್ಟ್ ತೆತ್ತೊಂದಿನ ಟ್ರೈಬಲ್ ಆಕ್ಟ್ ದೊಟ್ಟಿಗೆ ಡ್ಯಾನ್ಸ್ ಎಲ್ಲ ಸೇಮ್ ಅಂಚನೆ ಮಲ್ದಿನ ನಮ್ಮ ಡಾನ್ಸ್ ಸೇಮ್ ಸ್ಟೆಪ್ಸ್ ಎಲ್ಲ ಸಮ ನಮ್ಮ ಟ್ರೈಬಲ್ ದನಕ್ಕೆ ಇದು ಮಂದಿ ಸೂಟ್ ಅದು ಬರ್ದಿನ ಓಕೆ ಡನ್ ಯಾವ್ದಾದ್ರು ಪನ್ಪಿನ್ ಪಂಡ ಟ್ರೈಬಲ್ ಆಕ್ಟ್ ತೆತ್ತೊಂದಿನ ಕರೆಕ್ಟ್ ಇತ್ತು ನಿಕ್ಲೇನ ಬಟ್ ನಿಕ್ಲು ಟ್ರೈಬಲ್ ಡಾನ್ಸ್ ಮಲ್ತಿದಿನ ಎಂಕ ಐಟ್ ಜಾಲ ತೋಜಿದಿಶ್ ಎಂಕ ಖಾಲಿ ಅರ್ಧ ಮಾತ್ರ ತೋಜಿದಿನ ಓಲ್ಪುರ ನಿಕ್ಲು ಬ್ಯಾಂಬು ಯೂಸ್ ಮಲ್ದಾರ ಓಲ್ಪುರ ನಿಕಲ್ನ ಮೂವ್ಮೆಂಟ್ಸ್ ಪೋಂದಿತ್ತನ್ ದಟ್ ಈಸ್ ಕಾಲ್ಡ್ ಟ್ರೈಬಲ್ ಡಾನ್ಸ್ ನಿಟ್ಟು ಐದು ಬಕ್ಕ ದಾದಿತ್ತನ್ ಪಂಡ ಬೀಟಿಗೆ ನಿಕಲ್ ಗೊಬ್ಬೊಂದಿತ್ತಾರೆ ದಟ್ ಟ್ರೈಬಲ್ ಗೊಬ್ಬುಜಿ ಟ್ರೈಬಲ್ ಡಾನ್ಸಿಂಗ್ ಪಂಡ ದಾದ ಗೊತ್ತು ಫುಲ್ ಮೂವ್ಮೆಂಟ್ಸ್ ಓವರ್ ಮೂವ್ಮೆಂಟ್ ಅಕ್ಲೇನ ಎಂಚ ಪೋಪನ್ ಪಂಡ ನಿಕ್ಲೇನ ಫಾರ್ಮೇಷನ್ಗೆ ಮ್ಯಾಚ್ ಆಪಿನ ಹತ್ತವ ವಿಷಯ ನಿಕ್ಕಲ್ನ ಮೂವ್ಮೆಂಟ್ ದಾದ ಮಲ್ಪರ್ ಅವು ದಟ್ಸ್ ಕಾಲ್ಡ್ ಟ್ರೈಬಲ್ ಎಸ್ ಎಸ್ ಇದು ಸಿಂಪಲ್ ನಮ್ಮ ಟ್ರೈಬಲ್ ಮಂದಂಡ ಐಟೆ ದಾದನೆಲ್ಲ ವಾವ್ ಮೂಮೆಂಟ್ ಇಂಕಲ್ ಎಕ್ಸ್ಟ್ರಾ ಪಂಡ ಇದು ಸೆಮಿಫೈನಲ್ ಐನಕ್ಕೋಸ್ಕರ ಯಾನು ವಾವ್ ಮೂಮೆಂಟ್ ಐಟ್ ಆ್ಯಡ್ ಮಾಡ್ತೀನಿ ಆತ ಬೇತದಾಲ ವಾವ್ ಮೂಮೆಂಟ್ ಈಗ ಟ್ರೈಬಲ್ ಡೇ ಮಲ್ತ ತೋಲಿ ಎತ್ತನ ಅದ ಇರ್ದಾಗಿ ಪಾಪ ತಂಬತ್ತರ್ನೆಕ್ ಏಜಿ ಯಾನು ಪಂಡ ಜಂಪಿಂಗ್ ಮಾತ್ರ ತೋಪದೆ ನೀತೆ ಸ್ಟನ್ಸ್ಡ್ ಮಾತ್ರ ತೋಪದೆ ಏರ್ ಪಂಡಿ ಜಂಪಿಂಗ್ ಒಂದು ಹಿಪ್ ಹಾಪ್ ಬರ್ಪುಂಡು ಬಂದು ಜಂಪಿಂಗ್ ಪೂರೆಟ್ಲ ಬರ್ಪುಂಡು ಪೂರೆಟ್ಲ ಬರ್ಪುಂಡು ಓಕೆ ಬಟ್ ಟ್ರೈಬಲ್ ಇಡ್ಲ ಐನೇ ಯೂಸ್ ಮಂದಿ ಮಾತೆಟ್ಲ ಬರ್ಪುಂಡು ಟ್ರೈಬಲ್ ಯೂಸ್ ಮಂದ ಅಂಚ ಓಕೆ ಕೂಲ್ ಎಂಕ್ ದಾದ ಅನ್ಪಂಡ ಎಂಕ್ ನಿಕಲ್ನ ಡಾನ್ಸಿಂಗ್ ವೈಸ್ ಇಷ್ಟ ಆತನ್ ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಕಲ್ನ ಮಿಕ್ಸಿಂಗ್ಲ ಬಾರಿ ಎಡ್ಡೆ ಎತ್ತನ್ ಆಯ್ತಾ ಆಯ್ತಾ ಸಾಂಗ್ ಮಿಕ್ಸಿಂಗ್ ಪೂರ ಬಾರಿ ಎಡ್ಡೆ ಎತ್ತ ನಿಕುಲ್ ಇದೇ ಪೋಪರ್ ಉಲೈ ಬರ್ಪಿನ Yes, sir. ಟ್ರಾನ್ಸಾಕ್ಷನ್ Transaction, okay. ಬಟ್ ದಾದ ಪಂಡ ಎಂಕ್ ಅಲ್ಪ ಹಿಪ್ ಹಾಪ್ ದ ವರ್ಷನ್ ತೆಕ್ಕನ್ ಯುನೋ ಯಾನ್ಲ ಒಂಜಿ ಯಾ ಸರ್ ಹಾಂ ತೋ ಎಂಕ್ ಅವು ಎಂಕ್ ಆತದಲ್ಲ ಇಂಕ್ ಪತ್ತದಿಜಿ ಬಟ್ ನಿಕಲ್ನ ಆ್ಯಕ್ಟ್ ಎಂಕ್ ಇಷ್ಟ ಆತನ್ ಆ್ಯಕ್ಟ್ ಪಂಡ ನಿಕುಲು ಟ್ರೈಬಲ್ ದೆತ್ತೊಂದಾರು ನಿಕುಲ್ ದಾದನ ಒಂಜಿ ಡಿಫ್ರೆಂಟ್ ಮಲ್ಪುಗ ಅಂದ ಟ್ರೈ ಮಲ್ತದಾರು Yes, sir, ಖಂಡಿತವಾಗ್ಲೂ. ಐಕ್ ಗುಡ್ ಲಕ್ ಐಕ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಬೊಕ್ಕ ಅವು ಭಾಷೆ ಒಂಚೂರು ರೂಪೇಶ್ಗಳ ಕಲ್ಪಾಲಿ ಖಂಡಿತ ಸರ್ ಈ ಸರ್ತಿ ಯಾಕಲ ಸ್ಕೆಚ್ಚೇ ಆತನು ಎಕಡೆ ಒಂಜಿ ಒರಿ ಉಲೈಡ್ ಪಾತಿರಂತೆ ಯಾನ ವಿಷಯ ಪಂಡೆ ಪೊಯ್ ಸರ್ತಿದ ರೌಂಡ್ದ ವಿಷಯ ಪಂಡೆ ಇಂಚ ರೂಪೇಶ್ ಸರ್ಗೆ ಮದಿಮೆ ಆತಿಜಿ ಆರು ನೆಕ್ಸ್ಟ್ ಸೀಸನ್ ಪನ್ಪೆ ಬಂತೀರು ಐಗ ಒರಿ ಅವಳು ಡೈರೆಕ್ಟ್ ಬಂತೆ ಈ ಸರ್ತಿ ಮಿನಿ ಆರು ಲೈನ್ ಒಂದು ಮದಿಮೆ ಮಿನಿ ಆಯ್ಜೇರ್ನ ಅರೇನೆ ಎಂಕಲ್ ಪತೊಂದು ಓಪಣಿ ಅಲ್ಪಡ್ದು ಒಂಜಿ ನಾರು ದೀತಿಯರಿಗೆ ಹಾಕಲ್ಲ ಒಂಜಿ ಪೀಸ್ ಉಂಡಿಗೆ ಅವಳು ಸೊ ಐನಾರಿಗೆ ಕಟ್ಟದು ಕಡಪವ ಎಂದು ಪಣೊಂದಿಲ್ಲ ಹಾಕಲ್ಲ ಸೊ ಐತಿ ರೇಟ್ ಬೊಕೊಂಜಿಲ್ಲ ಬಂತೇಳಿ ಸರ್ ಈರ್ ಗಡಿ ಮಾತ ಈರಿಗೆ ಬ್ರೇಕ್ ತಿಕ್ಕನಾಗ ಈರ್ ಅವ್ಳು ಅನ್ವಿತಕ್ಕಾಗಿ ಈರ್ ಲೈನ್ ಪಾಡುವರ್ಗೆ ಅವಳು ಅನ್ಪೇರಬಲ್ಲ ಎಂದು ಬಂದೇರಿ ಆಗಲ್ ಬಂತೀನಿ ಪಾತ್ರನ ಮತ್ತೆ ಲೈನ್ ಪಂಡ ಎಂಚ. ವಾಟ್ ಇಸ್ ಲೈನ್ ಪಂಡ ವರಲ್ಲ ತೂತಾರೆ ಆಂಡ್ಲ ಅರ್ಥಲು ಪಾತಿರ್ಚಾರ ನೋ ಪ್ರಾಬ್ಲಮ್ ಸರಿ ಇರ್ ನಾನೇ ಬೇಗ ಕಡಬ್ರೋಡು ಒಂದು ಗಂಟೆ ಲೆಕ್ಕದ ಸೊ ಎನಿವೇಸ್ ಐ ವಿಲ್ ಗೋ ಟು ಸೂರಜ್ ಸರ್ ಬನ್ನೆ ರೂಪೇಶ್ ನಾತಿಜಿ ಓಕೆ ಪ್ಲೀಸ್ ನಲ್ಲ ನೆರಡೆ ಬಾಕಿ ಮಕ್ಕನಿಗ್ಲಿ ಪ್ಲೀಸ್ ಓಕೆ ಬೈ ದ ಎಂಡ್ ಎಂಕ್ ದಾದ ಅನ್ಪಂಡ ಎಂಕ್ ಅವು ಎಂಕ್ ಕನ್ವೆ ಆಯ್ತು ಇರ್ನ ಪರ್ಫಾರ್ಮೆನ್ಸ್ ಎಂಕ್ ಟ್ರೈಬಲ್ ನಿಕುಲು ಬರೆದಿತ್ತಾರೆ ಟ್ರೈಬಲ್ ಡಾನ್ಸ್ ನಿಕುಲ್ ತೊಷ್ಪಾಯರು ಬಟ್ ಎಂಕ್ ಐಟ್ ಫುಲ್ ಟ್ರೈಬಲ್ ತೋಜಿಸಿದಿ ಬಟ್ ನಿಕಲ್ನ ಫಾರ್ಮೇಷನ್ ವೈಸ್ ನಿಕುಲ್ ದಾದಪುರ ಒಂಚೂರು ಬ್ಯಾಂಬುಲ ನಿಕುಲು ಬ್ಯಾಂಬು ನನ್ನೆಲ್ಲ ಎಡ್ಡೆ ಶೋ ಕೂಡ ಯೂಸ್ ಮಾಡಲಿತ್ತು ನಿಕ್ಲೆ ಓಕೆ ಓಕೆ ತೊಂದರೆ ಇಜ್ಜಿ ಆ್ಯಂಡ್ ಆಲ್ ದ ಬೆಸ್ಟ್ ನಿಕ್ಲೆಗೆ ಓಕೆ ಎಡ್ಡೆ ಅವಾರ್ಡ್ ಥ್ಯಾಂಕ್ ಯು ಸರ್ ಓಕೆ ಜಬಾ ಜಪ್ಪ ಇಂಚಿ ನಾವು ಜಪ್ಪ ಟ್ರೈ ಮಂದೊಂದಿಲ್ಲ ರಾತ್ರಿ ಎಂಗ್ಲವನ ಮಲ್ಲ ಕಾಣತ್ತೆ ಇಲ್ಲಿ ಅಲ್ಪ ಸೊ ಎನಿವೇಸ್ ಐ ಗೋ ಟು ಸೂರಜ್ ಸರ್ ಇರೆಗೆ ಆಗ್ಲ ಭಾಷೆ ಅರ್ಥ ಅದು ಅಂಡರ್ಸ್ಟ್ಯಾಂಡ್ ಬಟ್ ಇರೆಗೆ ಪರ್ಫಾರ್ಮೆನ್ಸ್ ಇಂಚಾನ್ ಇತ್ತ ಪೊಣ್ಣು ಇರೆಗೆ ಸಂಬಂಧ ಬೈದಿನ ಅಲ್ಪರ್ದು ಎಂಕತ್ ಅದು ಹೆಂಗ್ ದಿಕ್ಕಿ ಬಗ್ಗೆ ಇರೆಗ್ಲ ನಾಟಕ ಸರ್ ಟೆನ್ಷನ್ ಎಂಕ್ಲೆ ಮುಲ್ಪ ಕುಟ್ಲದಾನೆ ಅವು ಎನಿವೆ ಎಡ್ಡೆ ಟೀಮ್ ತಿಕ್ಕದನ್ ರೂಪೇಶ್ ಇರೆಗೆ ವೆರಿ ಗುಡ್ ಥ್ಯಾಂಕ್ ಯು ಇರೇನಂಚ ಈರ್ ಮಂಡೆ ಜನ ಬರ್ಚಿ ಯಾನುಲ್ಲೆ ಕುಡ್ಲದ ಅದು ಯಾನುಲ್ಲೆ ನಮ್ಮ ಕುಡ್ಲದಾಕ್ಲಿ ಸಪೋರ್ಟ್ ಏಪಾಗಲ ಇಪ್ಪ ನಮ್ಮ ಬುಡ್ಡೆ ತೂಪು ನಡೆದ ಕಮೆಂಟ್ ಅಡ್ಡದಿ ಕಡ್ ಪ್ಲೀಸ್ Extreme dance crew coming to your performance. Yes, Presentation wise, yes, of course, Nikalam
ಭಾರಿ ಬ್ಯೂಟಿಫುಲ್ ಕಾಸ್ಟ್ಯೂಮ್ ಪ್ರೆಸೆಂಟೇಷನ್ ಅಂತಾರೆ ಆ್ಯಂಡ್ ಓಪನಿಂಗ್ ಆಫ್ ದ ಡ್ಯಾನ್ಸ್ಲ ಮುಲ್ಪ ಜಡ್ಜಸ್ ನಕ್ಲೆ ಇನ್ವಾಲ್ವ್ ಮಂತಿನ ಹಿಂಗೆ ಮಸ್ತ್ ಇಷ್ಟ ದಾಯಪಂಡ ಟ್ರೈಬಲ್ ದಕ್ಲೆ ಕೊಂಚ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಚ್ಚಿ ಅಕಲ್ ಇಡೀ ಕಾಡನೇ ಅಕಲ ಸ್ವಂತ ಅಂದು ಏನೊಂದು ಬದುಕು ನಕಲು ಆ್ಯಂಡ್ ಅಕಲ ಡಾನ್ಸ್ ಫಾರ್ಮ್ಸ್ ಇತ್ತು ಅಕಲ ಡಾನ್ಸ್ ಫಾರ್ಮ್ಸ್ ಎಂಚೊಪ್ಪುಂಡ ನೇಚರ್ಡ್ ದಾದ ತೂಪೇರು ಪ್ರಕೃತಿಡ್ ಅಕಲ್ ದಾದ ತೂಪೇರು ಮೂಮೆಂಟ್ಸ್ ಅವೇನೇ ಅಕಲ್ ಡ್ಯಾನ್ಸ್ ಆದು ಅಳವಡಿಸ್ತಾರೆ ಅಕಲ್ ಮನ್ನ ಕೆಲಸ ಆದು ಪಡು ಒಂಜಿ ಪ್ರಾಣಿ ಒಂಜಿನ ಜಂಪ್ ಅಂತ ಪೋಪ್ನ ಮೂಮೆಂಟ್ಸ್ ಆವಡು ಒಂಜಿ ಮಂಕೀಸ್ ಆವಡು ಒಂಜಿ ಬರ್ಡ್ಸ್ ಫ್ಲೈ ಆವಡು ಅವೇನು ಪೂರ ಅಕಲ್ ಡ್ಯಾನ್ಸ್ ಅಡ್ವರ್ಟ್ ಮಂತದ ಅಕಲ್ ಅಕಲ ಸಂತೋಷಗೋಸ್ಕರ ನಲಿಪ್ನ ದೇವರನ ಎದುರು ಈ ನೃತ್ಯನ ನಾರ್ಮಲಿ ಅದು ಮನ್ಪೇರು ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆದಿವಾಸಿ ನೃತ್ಯ ಇನ್ ಕನ್ನಡ ನಿಕಲ್ ಕಾಲ್ ಇಟ್ ಆಸ್ ಎ ಟ್ರೈಬಲ್ ಫಾರ್ಮ್ ಸೊ ಈ ಫಾರ್ಮ್ ಇಂಕ ಮುಲ್ಪ ದಾದ ಅನ್ಪಣ್ಣ ಇಂಕೊಂತ ಬೇತೆ ಫಾರ್ಮ್ಸ್ ಮಿಕ್ಸ್ ಆಯ್ನ ಡೆಫಿನೆಟ್ಲಿ ತೋಜಿನ್ ಸೊ ಆ್ಯಕ್ಚುಲಿ ದಾದ ಪನ್ನೋಡು ಪಂಡ ಸರ್ ಯಾನ್ ಇಂಚ ಈ ಕಾನ್ಸೆಪ್ಟ್ ಒಂಚೂರು ಬಿಲ್ಡ್ ಮಂತೊಂದಿಪ್ಪುನಾಗ ಆಫ್ರಿಕಾದಕ್ಕೆಲ್ಲ ಒಂಜಿ ಈ ಒಂಜಿ ಯೂಟ್ಯೂಬ್ ಯಾನ ಒಂಚೂರು ಸರ್ಚ್ ಮಂತ್ನಾಗ ಐಟ್ ಕೆಲವೊಂಜಿ ಸ್ಟೆಪ್ಸ್ ಬೊಕೊಂಜಿ ಕೆಲವೊಂಜಿಂದು ಫಾರ್ಮೇಷನ್ ಪೂರ ಒಂಚೂರು ತುಯ್ಯೆ ಸೊ ಎಂಕ್ ಒಂಚೂರು ಓಕೆ ಅಂದಾಂಡ್ ಐಕೋಸ್ಕರ ಯಾನು ಆ್ಯಕ್ಚುಲಿ ಆನೆಕ್ಕೋಸ್ಕರ ಏನು ಒಂಚೂರು ಮಂತ್ ಪಾಡ್ನ ಆಫ್ರಿಕಾದ ಕುಲ್ಲು ಇಂಚಪುರ ಮಲ್ದೆ ರೈಟ್ ಹಿಪ್ ಹಾಪ್ ವರ್ಜನ್ ಪಾಡ್ದಾರ ಆ್ಯಕ್ಚುಲಿ ಐಟ್ ಬೇತಿತ್ತೇನೆ ಸರ್ ಆ್ಯಕ್ಚುಲಿ ಸ್ವಾಗ್ ಮೂಮೆಂಟ್ ಬರ ಕೆಲವು ಇತ್ತೇನೆ ಆಗಲ್ಲ ಸೊ ಐನ್ ಪುರ ನಮ್ಮ ನೆಟೆ ಪಾಡ್ದಿಜ ದಯಪಂಡ ನಮ್ಮೊಂದು ಕುಡ್ಲಾದೆ ಐಕೋಸ್ಕರ ಯಾನು ಐನ್ ಪಾಡ್ದಿಜಿ ಬಟ್ ಒಂಚೂರು ಅಂಚ ಬಿಲ್ಡ್ ಮನ್ ಬೆರೆತು ಯಾದೆ ಎನ್ನ ಪ್ರಯತ್ನ ಯಾನ್ ಬೈದಾತೆ ಓಕೆ ಆ್ಯಂಡ್ ಫಾರ್ಮ್ಸ್ ಬಗ್ಗೆ ಬುಡ್ದು ಎಂಪನೋಡು ಅಂದಾಂಡ ಕೆಲವೊಂಜಿ ಕಡೆ ಇರೆ ಗೊತ್ತುಂಡು ಮೂಮೆಂಟ್ಸ್ ಜಾರಿಯರು ಕ್ಲಮ್ಸಿನೆಸ್ ಆ್ಯಂಡ್ ದಾದ ಅನ್ಪಂಡ ಕೆಲವೊಂಜಿ ಫಾರ್ಮೇಷನ್ ಲಿಫ್ಟ್ಸ್ ಆನಾಗ ಜನಕ್ಕುಲ್ ಪೂರ ವಾಕಿಂಗ್ ನಿಕಲ್ ಮೂಮೆಂಟ್ಸ್ ಆವಂದಿತ್ತಾರೆ ಆ ಪೋರ್ಷನ್ಸನ್ನು ಅಲ್ಪ ಸ್ಟೆಪ್ಸ್ ಮುಖಾಂತರ ಪೋದು ಬೊಕ್ಕ ಫಾರ್ಮೇಷನ್ ಆತನಾಂಡ ನಲ್ಲ ಒಂಚೂರು ಲಾಯ್ಕ್ ಬೈದು ಪರ್ಫಾರ್ಮೆನ್ಸ್ ಮಸ್ತ್ ಎಫೆಕ್ಟಿವ್ ಆನ್ ಈವನ್ ಬ್ಯಾಕ್ ಸ್ಟ್ಯಾಂಡ್ ಒಂಜಿತ್ತು ಅಲ್ಪಲ ಒಂಜಿ ಒರೇ ನಿಕಲ ಟೀಮ್ ದಕ್ಕುಲ್ ಮಿಸ್ ಆಯ್ರೆ ಲಾಸ್ಟ್ ಎಂಡಿಂಗ್ ದ ಪೊಸಿಷನ್ ಲಾಸ್ಟ್ ದ ಎಂಡಿಂಗ್ ದತ್ತೆ ಎಂಬನ್ ಫಸ್ಟ್ ನಿಕಲ್ ಬ್ಯಾಂಬೋ ಪತ್ತೊಂದೊಂದು ಉಂತು ವರತ್ತೆ ಹಾಂ ಎಸ್ ಅಲ್ಪ ಪನ್ನೊಂದುಲ್ಲ ದಾಯಪಂಡ ಸಿನ್ಸ್ ಇಟ್ಸ್ ಸೆಮಿ ಫಿನಾಲೆ ಮಾತ ಟೀಮುಗಳ ಎಂಕುಲು ಎಲ್ಲೆಲ್ಲ ಮಿಸ್ಟೇಕಲ್ನ ಪಾಯಿಂಟ್ ಔಟ್ ಮಂತ್ ಪನ್ನೊಂದುಲ್ಲ ದಾಯಪಂಡ ನಮಕ್ ಫೈನಲಿ ಡ್ಯಾನ್ಸ್ ಈಸ್ ಇಂಪಾರ್ಟೆಂಟ್ ಸೊ ಟ್ರೈಬಲ್ ಡ್ಯಾನ್ಸ್ಡ್ ಎಂಕ್ ಪ್ರೆಸೆಂಟೇಷನ್ ವೈಸ್ ಡ್ರೆಸ್ಸಿಂಗ್ ವೈಸ್ ಇವನ್ ನಿಕಲ್ನ ಮ್ಯೂಸಿಕ್ ಮಿಕ್ಸಿಂಗ್ ಮಾತ ಇಷ್ಟ ಅಂಡ್ ಸ್ಲಿಪ್ ಅಂಡ್ ಕೆಲವೊಂಜಿ ಕಡೆ ಕ್ಲಮ್ಸಿ ಅಂಡ್ ಬೊಕ ಟ್ರೈಬಲ್ ಫಾರ್ಮ್ ಅಥೆಂಟಿಸಿಟಿ ಸ್ಟೆಪ್ ನಲ್ಲ ಲಾಯ್ಕ್ ಅಂದನ ಇತ್ ಎಕ್ಸಾಂಪಲ್ ನಮ್ಮ ಕುಡ್ಲಡ್ ಇತ್ತ ಒಂಜಿ ಪಿಲಿತ ವೇಷ ಎಂಕ್ಲ ಅವನ್ ಪಿಲಿತ ವೇಷದನ್ನೇ ಸ್ಟೆಪ್ ಎಕ್ಸ್ಪೆಕ್ಟ್ ಮನ್ಪೊ ಕೆಲವೊಂಜಿ ಅಂಚದು ಅಂಚಿನ ಸ್ಟೆಪ್ಸ್ ನಲ್ಲ ಒಂಚೂರು ಕೆಲವು ಪಾಡ್ದೀಜರ್ ಪನೊಂದಿಜಿ ಒಂಜಿ 50% ಡೆಫಿನೆಟ್ಲಿ ಪಾಡ್ದಾರೆ ಆವೇನು ಜಾಸ್ತಿ ಕಂದು ನಲ್ಲ ಲಾಯ್ಕ್ ಬೈದು ಬೊಕೊಂತ ನಲ್ಲ ಜಾಸ್ತಿ ಎನರ್ಜಿ ಅವರ ಎನರ್ಜಿ ಲಾಯ್ಕ್ ಪಂಪ್ ಆವಂದಿತ್ತೇನೆ ಕೆಲವರ ಎನರ್ಜಿ ಡ್ರಾಪ್ ಆವಂದಿತ್ತೇನೆ ಅವು ಒಂಜೇ ಲಕ್ಕ ಪೋತುಂಡ ನಲ್ಲ ಎಫೆಕ್ಟಿವ್ ಆದ ಬೈದು ಅನ್ಪಂತನ ಎನ್ನ ಉದ್ದೇಶ ಅದರ್ ದೆನ್ ಗುಡ್ ಟ್ರೈ ಸೆಮಿಫಿನಾಲೆ ಆ್ಯಂಡ್ ಒಂದೊಂಜಿ ಈತ ಮಂತ್ನ ಟೀಮ್ ಒಂದು ಡಿಫ್ರೆಂಟ್ ಮಂದಿ ಬಣ್ಣ ನಿಕಲ ಟೀಮ್ ಅವು ಓಕೆ ಆಲ್ ದ ಬೆಸ್ಟ್ ಟು ಯು ಗೈಸ್ ಥ್ಯಾಂಕ್ ಯು ಎಂಜನೆ ಮಂತನರ ಆಗಲ್ ಬಾತೇರು ತುಡು ಅದೇ ಅಣ್ಣ ಮೇ ನಾನು ನೋಟ್ ಮಲ್ದಿದ್ದಾನೆ ಓಕೆ ನೆಕ್ಸ್ಟ್ ಡೇಟ್ ಕಾರ್ಡ್ ಮನಸ್ಸು ಅದು ಬೇರೆ ಮಗ್ಗ ಎನಿವೇಸ್ ಮ್ಯಾಮ್ ಪ್ಲೀಸ್ ಅನ್ವಿತಾ ಸಾಗ ಮ್ಯಾಮ್ ಪಲ್ಲೆ ಇರಗೆಂಜಾನ್ అవుదానే పొన్నులు ఎంతున్నా కానమ్నే అంచత్తి ఆరు తుయ్యరే పొర్లులు ఇరంది అనగల పన్నిని ಬೇರೆ ಅನ್ವಿತಾ ಸಾಗರ್ ಕೇಳ್ನೆ ರೂಪೇಶ್ ಮೇಡಮ್ ರೂಪೇಶ್ ಸರ್ ಇಂಚೆ ಬಂದು ಅತ್ತತ್ತೆ ಕೇಳ್ನೆ ಪನ್ನಿನಿ ಆನೆ ಒರಿ పొర్లులు లేనా ఇన్ ఎరగల ఫనోడు కన్ను ఇత్తన వా భాష దగ్గర యాన్ పనోడతే అన్వితా సాగర్ మేడం ఉంది అదేన ముక్కలి పండ పొర్లులు ఇరంది పండుదు అట్లా ಗೊತ್ತಾಪು ಅವೇನ ಮಾರ ಅತ್ತೆ ಕಮೆಂಟ್ ಎಡ್ಡೆ ಬರಡುಂದ ಅತ್ತೆ ಭಾಷ ವಲ ಗೊತ್ತಿಜ ತೂನಾ పొర్లుండైతే ನಾವು ತೂನಾ ಗೊತ್ತಾಪ್ಜಿ ಅತ್ತೆ ಆಂಡಲ ಅಗ್ಲೆ ಕೊಂಚ ತೆರಿಪೋಚ್ಚಾ ಎನಿವೇಸ್ ಪ್ಲೀಸ್ What do you say about it? I am pretty or not? I am the sorry. Please. So I am not. See, understood the. Okay. English ಅರ್ಥ ಆದ ಇಂಗ್ಲಿಷ್ ಬತ್ತೆ ಅತ್ತೆ yes ಖಂಡಿತವಲ್ಲ ಆರ್ ಒನ್ ಅರ್ಥ ಅನ್ಬೇಕು ಬರ್ಪೆಂತಲೆ ಅರೊಂಜಿ ಕಮೆಂಟ್ ಕೇನನ್ನು ಫಸ್ಟ್ ಡೆಫಿನೆಟ್ಲಿ ಓಕೆ ಸಿ ಟ್ರೈಬಲ್ ಡ್ಯಾನ್ಸ್ ಅನ್ನೋದು ಪ್ರತಿಯೊಂದು ಟ್ರೈಬಿಗೂ ಪ್ರತಿಯೊಂದು ಸಿಟಿಗೂ ಪ್ರತಿಯೊಂದು ಸ್ಟೇಟಿಗೂ ಡಿಫ್ರೆಂಟ್ ಆಗಿರುತ್ತೆ. ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಆಫ್ರಿಕಾ ಆಗಿರ್ಬೋದು ಒಂದು ಕಂಟ್ರಿನೇ ಇರ್ಬೋದು. ಸೊ ನೀವಿಲ್ಲಿ ನೀವು ಆಫ್ರಿಕಾ ಅಂತ ಅಂದರೆ ಆಫ್ರಿಕಾದಲ್ಲಿ ಇವಾಗ ಹೆಚ್ಚಾಗಿ ನಾವು ನೋಡ್ಕೊಂಡು ಬರ್ತಾ ಇರೋದು ಆಫ್ರೋ. ಸೊ ಆಫ್ರೋ ತುಂಬ ನಡೆಯುತ್ತೆ ಆಫ್ರಿಕಾದಲ್ಲಿ. ಆ್ಯಂಡ್ ಆಲ್ಸೋ ರೀಸೆಂಟಾಗಿ ನಾನೊಂದು ನೀವು ಹೇಳ್ದಂಗೆ ಯೂಟ್ಯೂಬ್ ಚೆಕ್ ಮಾಡ್ತಾ ಇರಬೇಕಾದ್ರೆ ದೇರ್ ಇಸ್ ಒನ್ ಮೋರ್ ಟ್ರೈಬಲ್ ಡ್ಯಾನ್ಸ್ ವೇರ್ ದೇ ಜಸ್ಟ್ ಮೂವ್ ದೇರ್ ಲೆಗ್ಸ್ ಅಷ್ಟೇ, ಒಂದು ಲೆಗ್ಸ್ನ ತಂಪಿಂಗ್ ಮಾಡ್ತಾ ಹೋಗ್ತಾರೆ ಟ್ಯಾಪ್ 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 ಮಾಡ್ಕೊಂಡು. ಸೊ ಎರಡೂ ಕಾಲನ್ನ ಅವ್ರಿಗೊಂದು ಬ್ರೇಕೇ ಇರಲ್ಲ.
ಸೊ ಒಂದು ಸ್ಪ್ರಿಂಗ್ ಥರ ಅದನ್ನು ಟ್ಯಾಪ್ ಮಾಡ್ಕೊಂಡು ಹೋಗುವಂಥ ಒಂದು ಟ್ರೈಬಲ್ ಡ್ಯಾನ್ಸ್ ಅದು. ಬಟ್ ನಿಮ್ಮ ಟ್ರೈಬಲ್ ಡ್ಯಾನ್ಸಲ್ಲಿ ಇದು ಯಾವ ಫಾರ್ಮ್ ಆಫ್ ಟ್ರೈಬಲ್ ಡ್ಯಾನ್ಸ್ ಅಂತ ನಂಗೆ ಗೊತ್ತಿಲ್ಲ, ಬಿಕಾಸ್ ಆ್ಯಸ್ ಮೈ ಕೋಚ್ ಜಸ್ಟ್ ಸೆಡ್ ದೇರ್ ವಾಸ್ ಹಿಪಾಪ್ ಲಿಟಲ್ ಬಿಟ್ ಇನ್ವಾಲ್ವ್ಡ್. ಕಂಪ್ಲೀಟಾಗಿ ನೀವು ಟ್ರೈಬಲ್ ಫಾರ್ಮ್ನ ತೊಗೊಂಬರ್ಬೇಕಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಟ್ರೈಬಲ್ ಫಾರ್ಮಲ್ಲಿ ವೆಪನ್ಸ್ ಆಗಿರ್ಬೋದು ಅಥವಾ ಒಂದು ಇಂಟ್ಯೂಷನ್ಸ್ ಆಗಿರ್ಬೋದು, ಅಂದರೆ ಒಂದು ವಾರ್ ಡ್ಯಾನ್ಸ್ ಆಗಿರ್ಬೋದು, ಅಥವಾ ಸೂರಜ್ ಸರ್ ಹೇಳ್ದಂಗೆ ಒಂದು ದೇವರಿಗೆ ಅರ್ಪಣೆ ಮಾಡುವಂಥ ಒಂದು ಡ್ಯಾನ್ಸ್ ಆಗಿರ್ಬೋದು. ಸೊ ನೀವು ಇನ್ನಷ್ಟು ಪ್ರಾಪರ್ಟೀಸ್ನ ಯೂಸ್ ಮಾಡ್ಬೋದಿತ್ತು ಖಂಡಿತವಾಗ್ಲೂ ಟ್ರೈಬಲ್ ಡ್ಯಾನ್ಸಲ್ಲಿ. ಆ್ಯಂಡ್ ನಿಮ್ಮ ಕಾಸ್ಟ್ಯೂಮ್ಸ್ ನಂಗೆ ತುಂಬ ಇಷ್ಟ ಆಯಿತು. ವೆರಿ ವೆಲ್ ವರ್ಕ್ಡ್ ಆನ್ ದ ಕಾಸ್ಟ್ಯೂಮ್ಸ್. ಡ್ಯಾನ್ಸ್ ಫಾರ್ಮ್ ಬಿಟ್ಟರೆ ಎವ್ರಿಥಿಂಗ್ ಎಲ್ಸ್ ವಾಸ್ ನೈಸ್. ಯಾಕಂದರೆ ಟ್ರೈಬಲ್ ಡ್ಯಾನ್ಸ್ ಹಾಕಿರೋದ್ರಿಂದ ಜಾಸ್ತಿ ಟ್ರೈಬಲ್ ಡ್ಯಾನ್ಸ್ ಬೇಕಿತ್ತು ಅಂತ ಅನ್ನಿಸ್ತು. ಅಥವಾ ಯಾವ್ದಾದ್ರು ಒಂದು ಟ್ರೈಬ್ನ ನೀವು ತಗೊಂಡ್ಬಿಟ್ಟು ಆ ಟ್ರೈಬಿಂದು ಡ್ಯಾನ್ಸ್ನ ನೀವು ತೋರಿಸ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಬಟ್ ಅದರ್ ದನ್ ದ್ಯಾಟ್ ಗುಡ್ ಪರ್ಫಾರ್ಮೆನ್ಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಂದರೆ ಅವ್ರಿಗೆ ಆಗ್ಲೇ ಕನ್ಫ್ಯೂಷನ್ ಮಾಡಿ ಅವು ಸೌತ್ ಆಫ್ರಿಕಾ ಅಂಜ ಬರ್ರೆ ಚಾನ್ಸ್ ಇಜ್ಜಿ ಬಟ್ ಆದ್ರೆ ಜಿಂಬಾಬ್ವೆದ ತೂತು ಸೌತ್ ಆಫ್ರಿಕಾ ನೆನೆದರ ಗೊತ್ತಿಜ್ಜಿ. ಸೌತ್ ಆಫ್ರಿಕನ್ ಅಂತ ವೆಸ್ಟರ್ನ್ ಆಫ್ರಿಕಾನ ಇಂಚವು ಇಜ್ಜಿ ನಮ್ಮ ಡೈರೆಕ್ಟ್ ಆಫ್ರಿಕನ್ ಬನ್ಕ ಸೌತ್ ಆಫ್ರಿಕಾ ಎಲ್ಲ ಬಿಟ್ಟು ಖಾಲಿ ಆಫ್ರಿಕನ್ ಬನ್ಕದ ಕೆಲವರು ಯೂಟ್ಯೂಬ್ ಜಿಂಬಾಬ್ವೆದ ಮಾತ್ರ ಬರ್ಕೊಂಡು ಗೊತ್ತಾಗ್ಬೋದು ನಂಗೆ ಮೇಬಿ ಅದ. ಜಸ್ಟ್ ಕಿಡಿಂಗ್. ಆ್ಯಂಡ್ ಬಾರಿ ಶೋ ಕಾಣಂತ ಅಕ್ಲು ಬಂದಿರು ಬಟ್ ಇವಾಗ ಎಂಚಾಣಿತ್ತು ಓವರ್ ಆಲ್ ಕಮೆಂಟ್ ಎಂಚಾಂಡು ದಾಯ ನಾಚಿಕೆಟ್ ಪ್ರೊಫೆಸರ್ ಬರ್ಚಿ ಮೂಲ್ ಬಂಡನೆಲ್ಲ ಮಾತೆ ಬರ್ ಭಯಂಕರ ಕಂಟ್ರೋಲ್ ಇಲ್ಲ ಅವು ಸ್ಟ್ರಾಂಗ್ ಆತ ಕಾಟೆ ದಿಕ್ಕಿನ ಊರಿಗೆ ಬತ್ತು ಮೈನ ಜವಾವುಲೆ ತಿಕ್ಕುನೇದೆ ಕಾಟ್ ಜ್ಯೂಸ್ ಮಾತ ಬರ್ಬಾರ್ ನಿಕ್ಲು ಸ್ಟ್ರಾಂಗ್ ಹೈಟ್ ಇತ್ತು ಅವು ಬೇತೆ ಜ್ಯೂಸ್ ಬರ್ಪನಕ್ಲು ಮಲ್ಲ ಉದ್ದದ ಕೋಲ್ ಉಂಟು ಈಗ ಸ್ಟ್ರಾಂಗ್ ಬಂದ್ಬಿಟ್ಟು ಉದ್ದದ ಕೋಲ್ ಅದೇ. ಓಕೆ ಎಸ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಾರಿ ಶೋಕದ ಕಮೆಂಟ್ಸ್ ಮಾತ ತಿಕ್ಕೊಂಡು ಸೊ ಓವರ್ ಆಲ್ ಅದು ಅಕ್ಕಲ್ನ ಪರವಾದ ಇರ್ದು ಅದ ಅನ್ಬರ್ ಬಟ್ ಅಕ್ಲಿಗ್ಲ ಹೆಂಗೆ ಅರ್ಥ ಆಗ್ತದೆ ಅಕ್ಲೆ ಖುಷಿ ಅಣ್ಣ ಇಜ್ಜ ಅಂದೆ. ಸೊ ಏನು ಜಾತ ನಿಮಗೆ ಮಾತಿರಗ್ಲ ಎಂಕ್ಲಿಗೆ ಮಾತೇರಲ್ಲ ಪರವಾದಿ ಆನೆ ಬಾತೇರು ಅದೇ ಪಂಡ ಅಕ್ಲ ಕೇನೋಡ ಅಂಡ ಅಕ್ಲಿ ಮಾತೇರಲ್ಲ ಐನೇ ಬಾನ್ಪುಣಿ ಇನ್ನು ನಮ್ಮ ಜಗರ್ ನಮಗೆ ಅದೇ ಏರ್ ಆಯ್ ಸೀನ್ ಎತ್ತು. ವಿಶ್ ಯು ಆಲ್ ದ ಬೆಸ್ಟ್ ಫೈನಲ್ಸ್ ಗಿರಗಿ ಅವೇ ಒಂದು ನಿಮಿಷ. ಹಾಂ ಓಕೆ ಓಕೆ ದಾದಾ ಪನ್ನೊಂದು ಬಂಡ ಆ್ಯಕ್ಚುಲಿ ಎಂಕಲ್ನ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೀವ್ ಒಂಜಿ ಹಿಪ್ ಹಾಪ್ ಕ್ರೀವ್ ಎಂಕಲ್ನ ಮೈನ್ ಆ್ಯಕ್ಟ್ ಎಂಕಲ್ನ ಮೈನ್ ಎಂಜಾಂದು ಇಪ್ಪನ ಎಂಕಲ್ ಹಿಪ್ ಹಾಪ್ ಮಂತೊಂದು ಇಪ್ಪನಿ. ಸೊ ನಮ್ಮ ಟಿವಿದ ಕಡೆ ಹಿಡ್ದು ಎಂಕ್ಲಿಗೆ ಈ ಸೆಮಿಫೈನಲ್ಡ್ ಒಂಜಿ ಡಿಫ್ರೆಂಟ್ ಆ್ಯಕ್ಟ್ ಮಲ್ಪೇರ ಒಂಜಿ ಚಾನ್ಸ್ ತಿಕ್ಕಂಡು ಸೊ ಮಸ್ತ್ ಖುಷಿ ಆವೊಂದುಂಡು. ಮಸ್ತ್ ಬಂಗ ಬೈದ ಈ ಆ್ಯಕ್ಟ್ ರೆಡಿ ಮನ್ಪೇರೆ ದಯಪಂಡ ಈತನೆಟ ಎಂಕಲ್ ಮಲ್ತೀನಿ ಹಿಪ್ ಹಾಪ್ ಬೇತೆ ಬೇತೆ ಎಂಕಲ್ ಆ್ಯಕ್ಟ್ ಮಂತದ ಮಸ್ತ್ ಖುಷಿ ಆಪಣಿ ಇಂಜ ಪಂಡ ನಮ್ಮ ಟಿವಿ ದಕ್ಕಲೆ ಎಂಕ್ಲಿಗೆ ಒಂಜಿ ಎಡ್ಡೆ ಅಪರ್ಚುನಿಟಿ ಕೊರಿಯರು ಈ ಟ್ರೈಬಲ್ ಡ್ಯಾನ್ಸ್ ಮನ್ಪೇರೆ. ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಸರ್. ಅಂಚನೆ ಜಡ್ಜಸ್ನಾಕಲಿ ಎಲ್ಲೆಲ್ಲಿ ಮಿಸ್ಟೇಕ್ ಎಂಕಲ ಪಂಡೇರು. ಸೊ ಐನೇ ನೆಕ್ಸ್ಟ್ಗೆ ಖಂಡಿತವಾದ ಎಂಕಲ್ ತಿದ್ದೊಂದು ನೆಕ್ಸ್ಟ್ ಒಂಜಿ ಬೇತೆ ಓವಂಡಲ ಕಾಂಪಿಟೇಷನ್ ಪೋಪುನ ಎಂಕಲ್ ಟ್ರೈಬಲ್ ಡ್ಯಾನ್ಸ್ ಮನ್ಪೆ ಮುಕ್ಕಲೇನೆ ಪಾತಂದು ಬರ್ಪೆ ಅಂತ ಬಂದು ಗ್ಯಾರಂಟಿ ಇತ್ತೇನೆ ಪಾನಂದಿಲ್ಲ. ಓಕೆ ಥ್ಯಾಂಕ್ ಯು ಸೋ ಮಚ್. ಆಯ್ರು ಮೂಗಿರ್ ಮುಂದೆ ಓಕೆ ಸರಿ ಕಲ್ಪ ನಾನು. ಥ್ಯಾಂಕ್ ಯು ಸೋ ಮಚ್. ಕಿರ್ಮುನ ಒಂಜಲ ಕಡದೆ ಅವು ನಮ್ಮ ಮುಲ್ಪಲ ಕಿರ್ಮುನೆ ಅವೆ ಅವು ಲಂಚನೆ ಇರ್ ಬೇತ ತಿಕ್ಕಿ ಕಿರ್ಮಿಯರ ಬಂಗ ಮೂಲು ಬಟ್ ಎನಿವೇಸ್ ಥ್ಯಾಂಕ್ ಯು ಬಾರಿ ಖುಷಿ ಆಂಡ್ ಇರ್ನ ಡ್ಯಾನ್ಸ್ ದೊಡ್ಡ ಎಂಟರ್ಟೈನ್ಮೆಂಟ್ ಲ ತಿಕ್ಕಂಡು ಸೊ ಇರೆಗ್ಲ ಆಲ್ ದಿ ಬೆಸ್ಟ್. ಇರ್ನ ಪುದಾರೆ ಆಯ ಬಂದಿರಿ ಇಲ್ಲ ಕಡೆ ಪೋಯಿ ಬಾಯ್ ಓಪನ್ ಅನ್ಬರ ಬಟ್ ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಹೆಡ್ ಆ್ಯಂಡ್ ಈ ಎನರ್ಜಿ ಫೈನಲ್ಸ್ಗೆ ಪೋಪುನ ಅಂಚಿನ ಒಂಜಿ ಸಾಧಿನ ತೋಜಾದು ಕೊರಡೆ ಏನೊಂದಿಲ್ಲ. ಸೊ ಇತ್ತಾಗಲ್ಲ ಕಮೆಂಟ್ಸ್ ತುನಾಗ ಎಂಜ ತೋಜುನಿರಗೆ ಫೈನಲ್ಸ್ ಡುಲ್ಲನ ಎಸ್ ನಮ್ಮ ಏಪಲ ಪಿರಜಾರಿಯರ ಬಲ್ಲಿ ದುಂಬುದನೆ ಗುರಿ ತಂಚಿತ್ತು ಒಂದಿಪ್ಪಡು ಒಂಜಿ ವೇಳೆ ಬತ್ತಿ ಜಿಂಡಲ ನೆಕ್ಸ್ಟ್ ಗಂಡಲ ಎಂಗ್ಲಿ ಬರ್ಪಾನೆ ನೆರ್ತು ದುಂಬುಲ ಬೈದೆ ನನಗ್ಲ ಬರ್ಪೇನೆ. ಸೊ ನನ ನೆಕ್ಸ್ಟ್ ಗಿಂದ ಕಾತುಗೊಲ್ಲುಜ್ಜಿ ಬಟ್ ಇತ್ತೇನೆ ಎಂಕ್ ಯಾನ್ ಡಿಸೈಡ್ ಆತೆ. ಸೊ ನೆಕ್ಸ್ಟ್ ಒಂಜಿ ವೇಳೆ ಈರ್ ಬೇರೆ ತಿಕ್ಕು ಜಾರಿ ಈರ್ಲ ದಿಕ್ಕು ನಾ ಡೌಟ್ ಹೆಂಗೆ ದಯಪಂಡ ಈರ್ಲ ಮಿತ್ ಒಂಜಿ ಗಂಟೆ ಎಪಿಸೋಡ್ ಮುಗಿಯೋಡು. ಥ್ಯಾಂಕ್ ಯು ಸೋ ಮಚ್. ನಾ ಟೌನ್ ಅಲ್ಲಿ ಬಾಗ್ಲಂಜಿ ಪಾರ್ಲಿ ರೇಪ ಬರ್ಬರ್ ಪಂಡ್ರ ಒಂದಿರಿಗೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೊಕ್ಕ ಕೂಡ ಪಿರಿಯಡ್ ಒಂಚೂರು ಪಾತಿರ್ಕ ನಮ್ಮ ಬಿಹೈಂಡ್ ದ ಸೀನ್ ಮಾತ ಥ್ಯಾಂಕ್ ಯು. ಆ್ಯಂಡ್ ಇತ್ತೆ ನಿಖಿಲ್ನ ಮಾತಾಡಲ್ಲ ಭಾಷೆ ಒಂದು ಥ್ಯಾಂಕ್ ಯು ಮನೆ ಜಜ್ ಆಗ್ಲಿಗೆ ಅರ್ಥ ಆಗ ಓಕೆ ನಾವು ಗೈಡ್ ಕೆಲವ ರೀತಿ ನೆರಿಯರು ದಟ್ ಇಸ್ ಓಕೆ ಅವೇ ಅರ್ಥ ಈಜಾಗ್ಲಿ. ಎನಿವೇಸ್ ಥ್ಯಾಂಕ್ ಸೊ ಇವತ್ತಿನ ಅಥವಾ ಈ ಒಂದು ರೌಂಡ್ನ ಕೊನೆಯ ಪರ್ಫಾರ್ಮೆನ್ಸನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ ಟೀಮ್ ರಿದಮಿಕ್ ಡ್ಯಾನ್ಸ್ ಅಕಾಡೆಮಿ ಫ್ರಮ್ ಕುಲಾಯ್.
ವಿಶ್ವದಲ್ಲಿ ಕಥೆಗಳು ಅನೇಕ. ಆದರೆ ಆ ಮಹಾಕಥೆಯಲ್ಲಿ ಜಗತ್ತಿನ ಎಲ್ಲ ಕಥೆಗಳು ಅಡಗಿವೆ. ಅದು ಕೇವಲ ಒಂದೇ. ಆದರೆ ಈ ಕಥೆಯು ಗಾಂಧೀವಧಾರಿ ಅರ್ಜುನ ಹಾಗೂ ಸುಭದ್ರಾಳ ಪುತ್ರನಾದ ಅಭಿಮನ್ಯುವಿನ ಕಥೆ. ಅಭಿಮನ್ಯುವಿನ ವಿವಾಹ ಮತ್ಸ್ಯ ರಾಜ್ಯದ ರಾಜಕುಮಾರಿಯಾದ ಉತ್ತರಾಳ ಜೊತೆಯಾಯಿತು. ಅಭಿಮನ್ಯು ಶ್ರೀಕೃಷ್ಣ ಹಾಗೂ ಅರ್ಜುನನಿಂದ ಎಲ್ಲ ರೀತಿಯ ಯುದ್ಧ ಕೌಶಲ್ಯಗಳ ವಿದ್ಯೆ ಹೊಂದಿದ್ದ. ಕೌರವರ ಗುರುಗಳಾದ ದ್ರೋಣಾಚಾರ್ಯರು ತನ್ನ ಷಡ್ಯಂತರದಿಂದ ಅರ್ಜುನ ಮತ್ತು ಕೃಷ್ಣನನ್ನು ದಾರಿ ತಪ್ಪಿಸಲು ತನ್ನ ಸೈನ್ಯವನ್ನೇ ದ್ವಾರಕದ ಕಡೆ ಕಳಿಸುತ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಕೌರವರು ಪಾಂಡವರ ಸೈನ್ಯವನ್ನು ಸದೆಬಡಿಯಲು ಚಕ್ರವ್ಯೂಹವನ್ನೇ ರಚಿಸುತ್ತಾರೆ. ಸಾವನ್ನೇ ಎದುರಿಸೋ ವೀರನಂತೆ ಎದೆಯಲ್ಲಿ ಭುಗಿಲೆದ್ದ ಭಯವನ್ನು ಬಗೆದು ಭಾರತಿಗಳ ಎದೆಯಲ್ಲಿ ಭಯ ಹುಟ್ಟಿಸಿ ಗಾಂಧೀವಧಾರಿ ಅರ್ಜುನನ ಪುತ್ರ ಅಭಿಮನ್ಯು ಬಂದ. ತಾಯಿ ಸುಭದ್ರಾಳ ಗರ್ಭದಲ್ಲಿರುವಾಗಲೇ ಅಭಿಮನ್ಯು ಚಕ್ರವ್ಯೂಹ ಭೇದಿಸುವ ಕಲೆ ಪಡೆದಿದ್ದ. ಆದರೆ ಚಕ್ರವ್ಯೂಹದಿಂದ ಹೊರಬರುವ ಕಲೆಯನ್ನು ತಿಳಿದಿರಲಿಲ್ಲ. ಇದೇ ಕಾರಣದಿಂದ ಮಹಾಧೈರ್ಯವಂತ ಶಕ್ತಿಶಾಲಿಯಾದ ಅಭಿಮನ್ಯು ತನ್ನ ಸಾವನ್ನು ತಾನೇ ಕರೆಸಿಕೊಂಡಂತಾಯಿತು.
ವಾವ್ ಬಾರಿ ಒಂಜಿ ಏನನ್ ಬೇರೆ ಎನರ್ಜೆಟಿಕ್ ಆ್ಯಂಡ್ ಜೋಶ್ಫುಲ್ ಪರ್ಫಾರ್ಮೆನ್ಸ್ ಅಂತ ಬರಲಿ ಬಾರಿ ಖುಷಿದಾದ ಏನು ಬಂಡೆ ಈ ಸಲ ನಿಕ್ಲಿ ನಮ್ಮ ಖಡ್ಗ ಮತ್ತೊಂಚೂರು ಎಡ್ಡೆ ದಿನ ಕಂದಾರ ಲಾಸ್ಟ್ ಟೈಮ್ ಬಡ್ ಬತ್ತದು ಏರೇರೆ ತಾಗದು ಸೆಪ್ಟಿಗ ಅದು ಅಂಜನ ಮತ್ತು ಸಮಸ್ಯೆ ಇತ್ತಾನೆ ಬಟ್ ಎರಡು ಮೈಕ್ ಎರಡು ಸೊ ಈ ಸಲ ಪ್ರಾಪರ್ಟಿ ವೈಸ್ ಇಂಚಿನೇ ಕಾನೂನು ಒಂದು ಲಾಸ್ಟ್ ಟೈಮ್ ಮಕ್ಕರ್ ಮಲ್ದಿನಾಗ ಅಂದೆ ಶೋರ್ పోయి పక్కన డిస్కషన్ అండి ఆ బడ్డు కత్తి విషయాడు మస్తు డిస్కషన్ అది మర్యాద ఎత్తుపోయి సైతుపోయి ఎంಸಿ ಏರ್ ಕೊಡ್ತಿ ಅಂಜಮತ್ ಬಂಡರೆ ಆಗ ಅವಮತದ ಯಾನ್ ಇಲ್ಲಡದ ಕನ್ಪದನ ಬರಿದಿಲ್ಲ ಅಂಜಮತ್ ಬಂಡ ನೆರಿಯರೆ ಜಂಚದಾಲ ಪಂತಜ್ ಡಿಸೈಡ್ ಆರ್ ಮಾತ್ರ ನೆಕ್ಸ್ಟ್ ಕೊನ್ನಾಗ ಹೊಸದೆ ಬ್ರ್ಯಾಂಡ್ ನೀವೇ ಕೊಂಡ್ಪುಣ್ಣಮ್ಮ ಅನ್ನದೆ ಎನಿವೇಸ್ ಎನ್ನ ಪಾತ್ರಗಳ ಇದು ಇಂಪ್ಯಾಕ್ಟ್ ಆಪುಣ್ಣು ನಂಗೆ ಇನ್ನೇ ಗೊತ್ತಾಯಿನಿ ಥ್ಯಾಂಕ್ ಯು ಸೋ ಮಚ್ ಯಾ ಓಕೆ ಸೊ ಏತ್ ಖುಷಿ ಉಂಡಿರಾಗ ಇಂಥ ಪರ್ಫಾರ್ಮೆನ್ಸ್ ಬಗ್ಗೆ ಖುಷಿ ಉಂಡು ಮಸ್ತ್ ಉಂಡೆ ಅಂತ ಕಮ್ಮಿ ಉಂಡೆ ಉಂಡು ಅದೇ ಉಂಡು ಆಗಲ್ಲ ಮಾರ್ಕ್ಸ್ ತುಯ್ಬಕ್ಕ ಏದೊಂದು ಡಿಸೈಡ್ ಮಲ್ಬೇಕಾ ಐ ಗೋ ಟು ಅನ್ವಿತಾ ಸಾಗರ್ ಎಂಚಾಣಿರೆ ಹಾಯ್ ಓಕೆ ಫಸ್ಟ್ ನಂಗೆ ಏನಕ್ಕೆ ಖುಷಿ ಆಗ್ತಿದೆ ಅಂತಂದರೆ ಇಷ್ಟು ದಿನ ಅಳಿಸ್ತಿದ್ರಿ ನಮ್ಮನ್ನ ಫಸ್ಟ್ ಟೈಮ್ ಒಂದು ಫುಲ್ ಎಗ್ರೆಷನ್ ಇರುವಂಥ ಒಂದು ಸಾಂಗ್ ತೊಗೊಂಬಂದು ಹಾಗೆ ನನ್ನ ಪರ್ಫಾರ್ಮೆನ್ಸ್ ತೊಗೊಂಬಂದಿರಾ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೊಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು. ನೀವು ಇದನ್ನು ಮಾಡ್ಬೋದಾ ಅಂತ ಅನ್ನೋದಕ್ಕೆ ಎಲ್ಲದಕ್ಕೂ ಒಂದು ಆನ್ಸರ್ ಮಾಡಿದ್ರೆ ವೆರಿ ನೈಸ್. ವೆಲ್, ಮಹಾಭಾರತ ಬಂದ್ಬಿಟ್ಟು ನೀವೇ ಹೇಳ್ದಂಗೆ ಎಷ್ಟೋ ಒಂದು ಸ್ಟೋರಿಗಳು ಅಡಗಿರೋಂಥ ಒಂದು ಸ್ಟೋರಿ ಅದು. ಶಾಂತನು ಹಾಗೆ ಸತ್ಯವತಿ ಅವರಿಂದ ಸ್ಟಾರ್ಟ್ ಆಗಿರೋವಂಥ ಮಹಾಭಾರತ. ಸತ್ಯವತಿ ಅಂದರೆ ವ್ಯಾಸ ಅವ್ರ ತಾಯಿ, ಯಾರು ಮಹಾಭಾರತ ಬರೆದ್ರೋ ಅವ್ರ ತಾಯಿ ಸ್ಟಾರ್ಟ್ ಮಾಡಿರೋಂಥದ್ದು ಮಹಾಭಾರತನ ನೀವು ಒಂದು ಪಾರ್ಟ್ನ ತೊಗೊಂಡಿದ್ದೀರಾ, ಅಂದರೆ ಅಭಿಮನ್ಯು ರೀತಿಯಿಂದ ಮಹಾಭಾರತನ ತೊಗೊಂಡಿದ್ದೀರಾ. ಸೊ ನೀವೇ ಹೇಳ್ದಂಗೆ ಅಭಿಮನ್ಯು ಬಂದ್ಬಿಟ್ಟು ಒಂದು ಗ್ರೇಟ್ ವಾರಿಯರ್. ಅವರಿಗೆ ಚಕ್ರವ್ಯೂಹದ ಹೊರಡೆ ಹೋಗೋದು ಗೊತ್ತಿತ್ತು, ಬಟ್ ಹೊರಡೆ ಬರೋದು ಗೊತ್ತಿರಲಿಲ್ಲ. ಆ್ಯಂಡ್ ಕೌರವರ ಏನು ಪೊಲಿಟಿಕ್ಸಿಂದ ಅವ್ರು ಸತ್ತೋದ್ರು ಅಂತ ಹೇಳಿಬಿಟ್ಟು. ಬಟ್ ನಿಮ್ಮ ಒಂದು ಫಸ್ಟ್ ಆಫ್ ದ ಮೋಸ್ಟ್ ಇದು ಸೆಮಿ ಕ್ಲಾಸಿಕಲ್ಲ ಎಗೇನ್ ಈಸ್ಟರ್ನ? ಸೆಮಿ ಕ್ಲಾಸಿಕ್. ಶ್ಯೂರಾ? ಶ್ಯೂರ್. ಓಕೆ ಫೈನ್, ಸರಿ. ಸೊ ಅದ್ರ ಬಗ್ಗೆ ಎಗೇನ್ ಇವರಿಬ್ಬರು ಮಾತಾಡ್ತಾರೆ. ಬಟ್ ನನಗೆ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯಿತು. ನಿಮ್ಮ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ನಿಮ್ಮ ಎಗ್ರೆಷನ್ಸ್ ಆಗಿರ್ಬೋದು, ಫಾರ್ಮೇಷನ್ಸ್, ಕೋಆರ್ಡಿನೇಷನ್, ಸ್ಟೆಪ್ಸ್, ದ ಪವರ್, ದ ಸ್ಟ್ರೆಂತ್ ದಟ್ ಎವ್ರಿ ಒನ್ ಹ್ಯಾಡ್ ಇನ್ ದ ಸ್ಟೆಪ್ಸ್ ವಾಸ್ ವೆರಿ ನೈಸ್, ವೆರಿ ನೀಟ್. ಆ್ಯಂಡ್ ಎಲ್ಲ ಫಾರ್ಮೇಷನ್ಸು ತುಂಬ ನೀಟಾಗಿ ಮಾಡಿದ್ರಿ, ಎಲ್ಲೂ ಕ್ಲಮ್ಸಿ ಅಂತ ನನಗೆ ಅನ್ನಿಸ್ಲಿಲ್ಲ. ಆ್ಯಂಡ್ ಸ್ಟೋರಿ ವೈಸ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರೋ ಅವ್ನು ಕರೆಕ್ಟಾಗಿ ಇಲ್ಲಿಗೆ ಮುಟ್ಟೋವರೆಗೂ, ಇಲ್ಲಿಗೆ ಮುಟ್ಟೋ ಹಾಗೆ ಹೇಳಿದ್ದೀರಾ, ಅದು ನನಗೆ ಇಷ್ಟ ಆಯಿತು. ಪ್ರತಿಯೊಬ್ಬರು ನಿಮಗೆ ಕೊಟ್ಟಿರುವಂಥ ಒಂದು ಕೆಲಸನ ತುಂಬ ಪರ್ಫೆಕ್ಟಾಗಿ ಮಾಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ಫಾರ್ ದ್ಯಾಟ್. ಆ್ಯಂಡ್ ಸ್ಮೈಲ್ ಮಾಡ್ಬೋದು. ಆಯಿತು, ವಾರ್ ಮುಗೀತು, ಅಭಿಮನ್ಯು ಸತ್ತೋಗಾಯಿತು, ಪ್ಲೀಸ್ ಸ್ಮೈಲ್ ಮಾಡಿ. ನಿಮ್ಮದು ಲಾಸ್ಟ್ ಪರ್ಫಾರ್ಮೆನ್ಸ್ ಈ ಸೆಮಿಫಿನಾಲೆಗೆ. ಆ್ಯಂಡ್ ಆ್ಯಕ್ಚುಲಿ ಇದು ಬೇಕಿತ್ತು ಸೆಮಿಫಿನಾಲೆ ಎಂಡಿಗೆ. ಚೆನ್ನಾಗಿತ್ತು, ಒಂದು ಅಗ್ರೆಷನ್ ಆ್ಯಂಡ್ ಒಂದು ವಾರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸ್ವೀಟ್ ಕಮೆಂಟ್. ಥ್ಯಾಂಕ್ ಯು. ಆ್ಯಂಡ್ ಮುಂದೆ ನಮ್ಮ ಕಿಶೋರ್ ಸರ್, ಹೇಗಾಯಿತು ನಿಮಗೆ? ಹಾಯ್ ಗೈಸ್. ಹಲೋ. ಹಾಯ್. ಫಸ್ಟ್ ಆಫ್ ಆಲ್ ನಿಮ್ಮದು ಹೋಲ್ ಕಾನ್ಸೆಪ್ಟ್ ಇತ್ತಲ್ವಾ, ಸ್ಟೋರಿ ಟೆಲ್ಲಿಂಗ್, ನನಗೆ ಸ್ಟಾರ್ಟ್ ಟು ಎಂಡ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅದು ಫುಲ್ ಕನ್ವೆ ಆಯಿತು ನನಗೆ. ಮತ್ತು ನೀವು ಸೆಮಿ ಕ್ಲಾಸಿಕಲ್ ಅಂತ ಹೇಳಿದ್ರಲ್ವ, ಇದು ಸೆಮಿ ಕ್ಲಾಸಿಕಲ್ ಅಂದರೆ ಇದರಲ್ಲಿ ಸೆಮಿ ಕ್ಲಾಸಿಕಲ್ ಸ್ವಲ್ಪ ಹಾಕಿದ್ದು, ಬಟ್ ಬಾಕಿ ಎಲ್ಲ ಫ್ರೀ ಸ್ಟೈಲ್ ಆಗಿತ್ತು. ಓಕೆ. ಇನ್ನೊಂದು ಹೇಳೋದಂದರೆ KGF ಡೈಲಾಗ್ ತೆಗೆದಿದ್ದಾರೆ, ಅದು ಯಾರು ಹೇಳಿರೋದಂದರೆ ನಿಮ್ಮದು ಯಾರೋ ಗ್ರೂಪಲ್ಲಿ? ಹಾಂ, ಸಂಜಿತ್. ವೆರಿ ನೈಸ್ ಇಟ್ ಈಸ್. ಯಾಕೆಂದರೆ ಅದು ಅಭಿಮನ್ಯು ಅಂತ ಬಂತು ಯಾ. ಮತ್ತು ನೀವು ನಿಮ್ಮನ್ನು ಡೇ ಒನ್ ನೋಡ್ತಾ ಇದ್ದೀವಿ, ಯು ಗೈಸ್ ಆರ್ ವೆರಿ ವರ್ಸಟೈಲ್ ಡಾನ್ಸರ್ಸ್. ನೀವು ಆಲ್ಮೋಸ್ಟ್ ಎಲ್ಲ ಫಾರ್ಮ್ಸ್ ಮಾಡಿದ್ದೀರಾ. ಆ್ಯಂಡ್ ಪ್ಲೀಸ್ ಸ್ಮೈಲ್. ಓಕೆ, ಎಲ್ಲ ಫಾರ್ಮ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಗೈಸ್. ನಿಮ್ಮದು ಕಾಸ್ಟ್ಯೂಮ್ಸ್ ಅಷ್ಟೇ ಫುಲ್ ಆ್ಯಪ್ಟ್ ಆಗಿದೆ, ತುಂಬ ಅದು ನೀಟ್ ಕಾಣ್ತಾ ಇದ್ದೀರಾ ನೀವು. ಆ್ಯಂಡ್ ಗಾಡ್ ಬ್ಲೆಸ್. ಒನ್ ಸೆಕೆಂಡ್. ಥ್ಯಾಂಕ್ ಯು. ಸುಸ್ತಾಗಿದೆಯಾ? ಊಟ ಮಾಡಿಲ್ವಾ? ಮಾಡಿದ್ದೇವೆ. ಮತ್ತೆ ಯಾಕೆ? ಯಾವಾಗಲೂ ಇರೋವಂಥ ಒಂದು ಸ್ಮೈಲ್ ಇಲ್ಲ, ಒಂದು ಕಾನ್ಫಿಡೆನ್ಸ್. ಚೆನ್ನಾಗಿ ಮಾಡಿದ್ದೀರಾ, ನಿಜ ಚೆನ್ನಾಗಿ ಮಾಡಿದ್ದೀರಾ. ಸ್ಮೈಲ್ ನೋ. ಹಾಂ, ಹಾಗೆ ಇರಿ. ಅದೇ ರೋಷದಲ್ಲಿದ್ವಿ. ಅಯ್ಯಪ್ಪ, ಅಲ್ಲಿ ಪಕ್ಕದಲ್ಲಿದ್ದಾರಲ್ಲ ಅವ್ರ ಮೇಲೆ ಆ ರೋಷ ತೋರಿಸಿ. ಅದೇ ರೋಷದಲ್ಲಿ ಇದ್ರಿ, ಇಲ್ಲಿ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಈಗ ಫೈನಲ್ ಡಿಸಿಷನ್ ಏನಾಗುತ್ತೆ? ನಿಮ್ಮದು ಆ್ಯಕ್ಟ್ ಆಗಿತ್ತು. ಆ್ಯಂಡ್ ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ದದೆ
ನಿಮಗೆ ನೀವು ಹೇಳ್ತೀರಾ ನೀವೇ ಹೇಳಿ. ಅದು ಹೇಳಕ್ಕಾಗಲ್ಲ ಅವ್ರು ಯಾಕೆ ಡಲ್ ಇದ್ದಾರೆ ಅಂತ. ಯಾಕೆ ಪನ್ನಡೆ ಬೇಡ ಅಂತಿದ್ದಾರೆ. ಬೇಡ ಬಿಡಿ. ನೀವು ಆ ಕತ್ತಿ ಇಟ್ಕೊಂಡಿದ್ರಲ್ಲ ಹೆಂಗ್ ಕಾಣಿಸ್ತಿದ್ರಿ ಗೊತ್ತಾ? ಬೇಡ ಬಿಡಿ ಪರವಾಗಿಲ್ಲ. ಅಲ್ಲ ಅವ್ರು ಏನು ಹೇಳಿದ್ದು ಅಂದರೆ ಅಲ್ಲ ಪರ್ಫಾರ್ಮೆನ್ಸ್ಗಿಂತ ಜಾಸ್ತಿ ಕಮೆಂಟ್ ಕೊಡ್ತಾರೆ ಅದೇ ಪಾಪ ಆರು ಬಂತು ಜೇರಿ ಅವ್ರಿಗೆ ಒಂದು ಯಾರೇ ಬಂತೀನಿ ಮಾರಿ ಅದು ನಿಮ್ಮ ಮನಸ್ಸಿನ ಭಾವನೆಗಳು ಅಂತ ಅಂದ್ಬಿಟ್ಟು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನಾವೆಷ್ಟೇ ಜೋಕ್ ಮಾಡಿದ್ರು ನಮ್ಮ ಸೂರಜ್ ಸರ್ ಅಂತೂ ಫುಲ್ ಸೀರಿಯಸ್ ಆಗಿದ್ದಾರೆ. ಏನಾದರೂ ನಾನು ಸೀರಿಯಸ್ ಆಗಿ ಕಮೆಂಟ್ ಕೊಡ್ತೀನಿ ಅಂತ. ಸೊ ಓವರ್ ಟು ಸೂರಜ್ ಸರ್. ಹಲೋ ಡ್ರೀಮ್ ರಿದಮಿಕ್. ಹಾಯ್ ಸರ್. ಯಾನೊಂಜಿ ಪನ್ರೆ ಖುಷಿ ಪಡಪೆ ಒಂಜಿ ಇಫ್ ಐ ಆಮ್ ನಾಟ್ ರಾಂಗ್ ಆಡಿಷನ್ಗೆ ಒಂಜಿ ಗುಜರಾತಿ ಗರ್ಭ ಪತ್ತೊಂಬೈದನ ಡಾನ್ಸ್ ಟೀಮ್ ಆ್ಯಂಡ್ ಯಾನ್ ಏನೊಂದಿತ್ತೆ ಮೇ ಬಿ 1 ರೌಂಡ್ 2 ರೌಂಡ್ ಬರುವೇರು ಮಕ್ಕಳು ದಾಬಂಡ್ ನಿಖುಲೆ ಪನ್ನೊಂದಿತ್ತಾರೆ ಕೊರಿಯೋಗ್ರಾಫರ್ ಪ್ರಾಬ್ಲಮ್ ಅವು ಒಂದು ಬಟ್ ಟುಡೇ ಯು ಆರ್ ಸ್ಟ್ಯಾಂಡಿಂಗ್ ಇನ್ ಸೆಮಿ ಫಿನಾಲೆ. ದಟ್ ಈಸ್ ಯುವರ್ ಅಚೀವ್ಮೆಂಟ್. ದಟ್ ಈಸ್ ವಾಟ್ ಇನ್ ಡಾನ್ಸ್ ವಾರಿಯರ್ಸ್ ಯು ಡೂ ದಟ್ ಈಸ್ ದ ಮ್ಯಾಜಿಕ್ ಆಫ್ ದಿಸ್ ಸ್ಟೇಜ್. ಈ ಸ್ಟೇಜಿಗೋಸ್ಕರ ರಾತ್ರಿ ಪಗೆಲ್ ಬಂಗ ಬೈದ್ನಿಟ್ಟು ನಿಖಲ್ ಮೂಲುಲ್ಲರು ಎತ್ತೋ ಪ್ರೊಫೆಷ್ನಲ್ ಟೀಮ್ಸ್ ಕ್ವಾರ್ಟರ್ ಫಿನಾಲೆ ಅದು ಕೆಲವು ರೌಂಡ್ಸ್ ಅದು ಪಿದೇ ಬಿಡ್ತಾರೆ ಇಂಕ ಅವು ನೆನಪಾಂಡಿನಿ ಕರೆಕ್ಟ್ ಅತ್ತೆ. ಗುಜರಾತಿ ಗರ್ಭ ಬಂದಿತ್ತಾರೆ ಆಡಿಷನ್. ಎಸ್ ದಟ್ ಈಸ್ ಐ ರಿಮೆಂಬರ್ ದಟ್ ಟೀಮ್ ಆ್ಯಂಡ್ ದಟ್ ಜೋಶ್ ವೆರಿ ಗುಡ್. ಐ ಆಮ್ ವೆರಿ ಪ್ರೌಡ್ ಆಫ್ ದಟ್. ನಿಖಲ್ ಇಡೇ ಮುಟ ಬೈದಿನ and in it the performance, the overall credit goes, the genius behind of this performance is your choreographer. Yes. That I would call it as a genius. Daipan pavanda onji sad story gu onji aatu joshful music nu blend mantadu a all bore ani sandapanda Abhimanyu. Yes, fighting scenes pura undupun but to the end it's full of sad. ಒಂಜಿ ಕಡೆ ಆಯ್ನ ಬೊಡೆದಿ ಪ್ರೆಗ್ನೆಂಟ್ ಆದ ಪೋಲು ಆ್ಯಂಡ್ ಶೀ ಈಸ್ ವೆಯ್ಟಿಂಗ್ ಕಂಡನಿ ಪಿರ ಬರ್ಪೇರು ಎನ್ನ ಈ ಖುಷಿತ ವಿಚಾರ ಪನೋಡು ಅಂಚಿಂದ ಪೂರ ಒಂಜಿ ಸಿಚುವೇಶನ್ ಇನ್ ಮಹಾಭಾರತ ನಮಕ್ ತುಯರ ತಿಕ್ಕೊಂಡು. ಸೊ ಅಂಚಿಂದ ಒಂಜಿ ಮೂಮೆಂಟ್ಸ್ನ ಆ್ಯಂಡ್ ರಿಯಲಿ ನನೊಂಜಿ ಹೆಂಗೆ ಮಸ್ತ್ ಇಷ್ಟ ಏನು ಪಂಡ ದ ಎಡಿಟಿಂಗ್ ಆಫ್ ದ ಮ್ಯೂಸಿಕ್. ನಿಕಲ ಎಡಿಟಿಂಗ್ ಏರ್ ಮಂದಿರ್ ಗೊತ್ತಿದ್ದು ದೇ ಹ್ಯಾವ್ ಡನ್ ಅನ್ ಎಕ್ಸ್ಟ್ರೀಮ್ಲಿ ಸೂಪರ್ ವರ್ಕ್. ದ ಐ ಡೋಂಟ್ ನೋ ಬೇತೆ ಇರ್ಲ ಬಂದ ಕೊರಿಯೋಗ್ರಾಫರೇ ಬಂತೀರಾ? ಕೊರಿಯೋಗ್ರಾಫ್. ಕ್ಯಾನ್ ಯು ಕಾಲ್ ದ ಕೊರಿಯೋಗ್ರಾಫರ್ ಆನ್ ದ ಸ್ಟೇಜ್? ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗ್ರೇಟ್ ಜಾಬ್. ಕೊರಿಯೋಗ್ರಫಿ ವೈಸ್ ದಾಲ ಪನ್ರೇಜ್ ಭಾರಿ ಎಡ್ಡೆ ಮಂದಾರೆ. ಏರ್ ಮಂತೀನಿ ಎಡಿಟಿಂಗ್ ನಿಕುಲ್ ರಜನ್ನೇ ಅತ್ತು ಬೇತೇರ್ನ ಐಡಿಯಾ ಎತ್ತನೆ ರಕ್ಷಿತ್ ಮನಿ. ಸೊ ಸೂಪರ್ ಎಡ್ಡೆ ಆತನು ಎಂಕ ಅವು KGF ದ ಮ್ಯೂಸಿಕನ್ನು ಇಂದಕ್ಕೆ ಬ್ಲೆಂಡ್ ಮಂತ ಮಸ್ತ್ ಇನೋವೇಟಿವ್ ಅನಿಸಿಂದು. ನಾರ್ಮಲಿ ಖಾಲಿ ಮ್ಯೂಸಿಕ್ ಆ್ಯಡ್ ಮನ್ಪೆ ಬಟ್ KGF ದ ಡೈಲಾಗ್ನು ಇಂದಕ್ಕೆ ಒಂಜಿ ಥಿಂಕ್ ಮನ್ಪಡಣ್ಣ ಮಸ್ತ್ ಜೀನಿಯಸ್ ಅದು ಪಡುವ ಕ್ರಿಯೇಟಿವಿಟಿಗೆ ಅನ್ನು ಹ್ಯಾಟ್ಸ್ ಆಫ್ ಮನ್ಪೆ. ಸೂಪರ್. ಆ್ಯಂಡ್ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸಸ್, ಎಸ್ ಡ್ರೀಮ್ ರಿದಮಿಕ್ ಯಾನೇ ಲಾಸ್ಟ್ ಟೈಮ್ ಬಂದಿತ್ತೆ ಏನೋ ಕಮೆಂಟ್ಸ್ ಇಡು ಸೋಬರ್ ಅದು ಡ್ಯಾನ್ಸ್ ಮನ್ಪರು ಮಸ್ತ್ ಇಂಪ್ಯಾಕ್ಟ್ ಅದು ಕೊರ್ಪರು ಬಟ್ ಐ ವಾಂಟೆಡ್ ಟು ಸಿ ಯು ವೆರಿ ಅಗ್ರೆಸಿವ್ ವೆರಿ ಪವರ್ಫುಲ್ ಅದು ಬರೋಡನ್. ಅಫ್ಕೋರ್ಸ್ ನಿಖಲ್ ಬೈದಾರಿನಿ ಆ್ಯಂಡ್ ಯು ಪ್ರೂವ್ಡ್ ಇಟ್. ಯು ಆರ್ ಆನ್ ವರ್ಸಟೈಲ್ ಡ್ಯಾನ್ಸರ್ ವಿತ್ ಯುವರ್ ಕೊರಿಯೋಗ್ರಾಫರ್. ವೆರಿ ಗುಡ್ ಆನ್ ದ್ಯಾಟ್. ಆ್ಯಂಡ್ ಸಿನ್ಸ್ ಇಟ್ಸ್ ಎಂಕ್ಲೆ ನೀ ಚಾಲೆಂಜ್ ಕೊಡ್ತೀನಿ ಒಂಜಿ ಫಾರ್ಮ್ನು ಥ್ರೂ ಔಟ್ ಡ್ಯಾನ್ಸ್ ತೋಷ್ಪಾವಡಂದು. ಅಫ್ಕೋರ್ಸ್ ದೇ ವಾಸ್ ಸೆಮಿ ಕ್ಲಾಸಿಕಲ್ ಬಟ್ ಮಿಕ್ಸ್ಡ್ ಆಫ್ ಈಸ್ಟರ್ನ್ ಸ್ಟೈಲ್ಸ್ ಒಂಚೂರು ತುಯರ್ತಿಕನ್ ಅವತ್ತಂದೆ ಇಂಕ್ ಬೇತದಾಲ ನೆಗೆಟಿವ್ ಪನ್ರೇಜಿ. ಇಟ್ ವಾಸ್ ಅನ್ ವಂಡರ್ಫುಲ್ ಪರ್ಫಾರ್ಮೆನ್ಸ್, ಗ್ರೇಟ್ ಎಕ್ಸಿಕ್ಯೂಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಾರು ಸಲ ಇಂಚಿನ ಎಡೆ ಕಮೆಂಟ್ ತೆಗೆದ್ರೆ ಬೀಂಗ ಕೊರಿಯೋಗ್ರಾಫರ್ ಏತ್ ಖುಷಿ ಆಗ್ಬೋದು. ಸೆಮಿ ಫೈನಲ್ಸ್ ಇಂಚಿನ ಕಮೆಂಟ್ಸ್ ತೆಗಿನಾಗ ಮಸ್ತ್ ಖುಷಿ ಆಗ್ಬೋದು. ದಪ್ಪನ ಲಾಸ್ಟ್ ಟೈಮ್ ಬಂದಿತ್ತೇರಿ ಒಂಜಿ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಎಂಕಲ್ ಎಕ್ಸ್ಪೆಕ್ಟ್ ಮಂತೊಂದುಲ್ಲ ಅಂದು ಅಂಚ ಒಂದು ಕಾನ್ಸೆಪ್ಟ್ ಮಲ್ತೀನಿ ಅಕಲಿಗೆ ಇಷ್ಟ ಆಯ್ತು ಮಸ್ತ್ ಖುಷಿ. ಫ್ಯಾಂಟಾಸ್ಟಿಕ್. ಆ್ಯಂಡ್ ಇದು ಫೈನಲ್ಸ್ಗೆ ಪೋಣದಾಂಡ ಸೊ ದಾದ ನಿಕಲ್ಡ್ ಎಕ್ಸ್ಪೆಕ್ಟೇಷನ್ ದೀವಲಿ ಅಕಲ್ ಸೆಕೆಂಡ್ ರೌಂಡ್ ಬಂದಿತ್ತೇರು ಅವೇನೆಂಕಲ್ ಅಕಲೆ ಕನ್ವೆ ಮಂದ ಫೈನಲ್ಸ್ ಇಲ್ಲ ಕನ್ವೆ ಮನ್ಪು ಅಂದು 100% ಎಂಕಲಿಗೆ ನಂಬಿಕೆ ಉಂಡು. ನಿಜವಾದ ಪನ್ಪುಂಡ ಮಸ್ತ್ ಎಲ್ಲಿಯ ಟೀಮ್ ಉಂದು. ಫಸ್ಟ್ ರೌಂಡ್ಗೆ ಇರ್ ಪಂಡಿಲೇಕನೆ ಸರ್ ಗರ್ಭ ಮಂತಿತ್ತೇರು. ಸೆಕೆಂಡ್ ರೌಂಡ್ಗೆ ಒಂಜಿ ಕೊರಿಯೋಗ್ರಾಫರ್ನ ಪತ್ತಿತ್ತೇರು. ಆರು ಒಂದು ಟೀಮ್ ಎಂಕಲೆಗೆ ಮನ್ಪರ ಆಪುಜಿ ಮಸ್ತ್ ಜೋಕುಲ್ ಉಲ್ಲೇರು ಸ್ಟಂಟ್ಸ್ ಮನ್ಪುಜೇರು ಡ್ಯಾನ್ಸ್ ಮಸ್ತ್ ವೀಕ್ ಉಲ್ಲೇರು ಪಂದು ಜೋಕುಲ್ ಪುರ ಎನ್ನ ಇಲ್ಲಲ್ ಪದಕಲೆ. ಸೊ ಅಕ್ಕಲ್ ಇಲ್ಲಾಗ ಬರ್ತದ ಒಂಜಿ ಕೊರಿಯೋಗ್ರಫಿ ಮನ್ಪುಲೆ ಬಂದು ಯಾನ್ಲ ರಕ್ಷಿತ್ಲ ಒಂದು ಕೊರಿಯೋಗ್ರಫಿ ಮಂತೀನಿ. ಸೊ ಇನಿಕ್ ಎಂಕಲ್ ಫೈನಲ್ ಬತ್ತವನ್ನ ನಾ ಮಸ್ತ್ ಖುಷಿ ಆಪುಂಡು. ಈರ್ ಪಂಡಿಲೇಕನೆ ಫಸ್ಟ್ ರೌಂಡ್ ಗರ್ಭ ಮಂತದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಬರ್ಪಿನೇ ಟೀಮ್ ಆಡ ಮಸ್ತ್ ಜೋಕುಲ್ ಮಸ್ತ್ ಎಡ್ಡೆ ಪರ್ಫಾರ್ಮ್ ಅಂತ ಒಂದುಲ್ಲೇರು ಮಸ್ತ್ ಖುಷಿ ಆವೊಂದು ಸರ್. ಥ್ಯಾಂಕ್ ಯು ಸೋ ಮಚ್.
ಎಂಕುಲ್ ಪ್ರೌಡ್ ಫೀಲ್ ಮಲ್ತೊಂದುಲ್ಲ ದಾಯಪಂಡ ನಿಕುಲ್ ಅಲ್ಪರ್ದು ಇಡೆಮುಟ ಬೈದಾರಾತ ಈ ಕೊರಿಯೋಗ್ರಾಫರ್ಸ್ ಈ ಡಾನ್ಸರ್ಸ್ ಪತ್ತೊಂದು ನನಾತ್ ನಿಕುಲು ಐನಾತ್ ಎಡ್ಡೆ ಸ್ಟೇಜ್ ಪತ್ತಲೆ ಎಡ್ಡೆ ಅಚೀವ್ಮೆಂಟ್ ಮಲ್ಪಲೆ ನಿಕ್ಲೆಗ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಈರ್ ಪನ್ನೆಗೆ ಐ ಆ್ಯಡ್ ಆನ್ ದ್ಯಾಟ್ ಪಂಡ ಇತ್ತೆ ಟ್ಯೂಷನ್ ಕೊರ್ನಾಗ 90% ತೆಪ್ಪುನಕ್ಲಿಗೆ 95% ತೆಪ್ಪುನಕ್ಲಿಗೆ ಟ್ಯೂಷನ್ ಕೊರ್ದಾಗಲಿ ರ್ಯಾಂಕ್ ದೇದೊನ್ನೋ ದಟ್ ಇಸ್ ನಾಟ್ ಅ ಗ್ರೇಟ್ ಅಚೀವ್ಮೆಂಟ್ ಫಾರ್ ದ ಟೀಚರ್ಸ್. ಸೇಪಲ್ ಒಂದು 35-40 ದೇದೊನ್ನಾಗಲಿ ಪಾಸ್ ಫೇಲ್ ಇಂಜ ಉಪ್ಪುನಕ್ಲಿಗೆ ಅಕ್ಲಿಗೆ ನಿಕ್ಲು ಟೀಚಿಂಗ್ ಕೊರ್ದ ಅಕ್ಲ್ ಡಿಸ್ಟಿಂಗ್ಸ್ ಅಂದಿತ್ತಂದ ದ್ಯಾಟ್ ಈಸ್ ದ ಗ್ರೇಟ್ ಅಚೀವ್ಮೆಂಟ್ ಅಂತ ಬರಲಿ. ಸೊ ಅವು ನಿಕ್ಲು ಮಲ್ದರಿತ್ತೆ ಸೆಮಿಫೈನಲ್ಸ್ ಇಡ್ಲ ಈ ತಟ್ಟೆ ಕಮೆಂಟ್ ದೇದೊಂದರ ಬಂಡ ನಿಕ್ಲಿಗ ಮಾತ ಕ್ರೆಡಿಟ್ಲ ಪೋಡು. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಫೈನಲ್ಸ್ಗೆ ಬತ್ತನ ನನ್ನ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊರ್ಲೆ. ಓಕೆ ಸರ್, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. So it's time for a short commercial break. Commercial break ಆಯ್ ಬೊಕ್ಕ ಏರ್ ಗ್ರ್ಯಾಂಡ್ ಫಿನಾಲೆಗೆ ಪೋಪೇರು ಅದನ್ನ ಏರ್ ಮುಲ್ತಿರ್ದಾಕಲ್ನ ಜರ್ನಿನ ಡಿಸ್ಕಂಟಿನ್ಯೂ ಮಲ್ಪೇರು ಆಯ್ ಉತ್ತರ ದಿಕ್ಕು. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡು ಕಮ್ ಬ್ಯಾಕ್. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೀತಿಯ ಕಾರ್ಯಕ್ರಮ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಆ್ಯಂಡ್ ನಿಪಾನ್ ಪೇಂಟ್ಸ್. ಡೆಫಿನೆಟ್ಲಿ ಪ್ರತಿ ಎಪಿಸೋಡ್ ಮಾಡಬೇಕಾದ್ರೂ ತುಂಬ ಖುಷಿ ಆಗುತ್ತೆ. ಬಟ್ ಈ ಒಂದು ಎಪಿಸೋಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೇಜಾರು ಇರುತ್ತೆ. ಯಾಕೆಂತಂದರೆ ಇವತ್ತಿನ ಎಪಿಸೋಡಲ್ಲಿ ಯಾರು ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಾರೆ ಅನ್ನೋ ಅಂತಹ ಪ್ರಶ್ನೆಯ ಉತ್ತರದ ಖುಷಿ ಇದೆ, ಆದರೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋವಂತಹ ಉತ್ತರದ ಬೇಜಾರು ಕೂಡ ಇದೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ಎಪಿಸೋಡ್ ಕೆಲವರಿಗೆ ಪನ್ನೀರು ಕೊಡ್ಬೋದು, ಕೆಲವರಿಗೆ ಕಣ್ಣೀರು ಕೊಡ್ಬೋದು. ಬಟ್ ಎನಿವೇಸ್ ಒಂದು ಕಾಂಪಿಟೀಷನ್ ಅಂದಮೇಲೆ ಅಲ್ಲಿ ಮುಂದೆ ಹೋಗೋದು ಅಥವಾ ಮನೆಗೆ ಹೋಗೋದು ಇದೆಲ್ಲ ಇದ್ದಿದ್ದೆ. ಆದರೆ ಒಂದು ಇಲ್ಲಿ ಯಾರೂ ಕೂಡ ಸೋಲೋದಿಲ್ಲ. ಸೋಲನ್ನು ಎಕ್ಸ್ಪೀರಿಯನ್ಸ್ ಅಂತ ತಗೊಂಡ್ರೆ ಯಾರೂ ಕೂಡ ಸೋಲೋದಿಲ್ಲ, ಕೇವಲ ಅನುಭವವನ್ನು ಮಾತ್ರ ಪಡೆದುಕೊಳ್ತಾರೆ. ಸೊ ಈ ಒಂದು ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಇದರ ಸೆಮಿಫೈನಲ್ಸ್ನಲ್ಲಿ ಯಾರು ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಯಾರು ಜಾಸ್ತಿ ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ, ಒಂದು ಸ್ವಲ್ಪ ಅಂಕಗಳ ವ್ಯತ್ಯಾಸದಲ್ಲಿ ಅವರು ಮನೆಗೆ ಹೋಗ್ತಾರೆ. ಸೊ ಯಾರು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿಯನ್ನು ಪಡೆದುಕೊಳ್ತಾರೆ, ಈ ಪ್ರಶ್ನೆಗೆ ಉತ್ತರ ಜಡ್ಜಸ್ ಬಳಿ ಇದೆ. ಸೊ ಓವರ್ ಟು ದ ಜಡ್ಜಸ್. ಓಕೆ, ಡ್ಯಾನ್ಸ್ ವಾರಿಯರ್ಸ್ 2 ಸೀಸನ್ 2ನ ಸೆಮಿಫಿನಾಲೆಗೆ ಇವತ್ತು ಎಂಡ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಜೊತೆ ನನ್ನ ಕೈಯಲ್ಲಿ ಇವಾಗ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಒಂದು ಲಿಸ್ಟ್ ಇದೆ. ಸೊ ಇಲ್ಲಿವರೆಗೆ ಜರ್ನಿ ನಾನು ಆಲ್ರೆಡಿ ಹೇಳಾಗಿದೆ, ತುಂಬ ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಬಟ್ ಸೆಲೆಕ್ಟ್ ಆಗ್ತಾ ಇರೋ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ನನ್ನ ಕಡೆಯಿಂದ ಇವಾಗಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಕಂಗ್ರಾಟ್ಸ್ ಆಲ್ಸೋ. ಯಾರೆಲ್ಲ ಸೆಲೆಕ್ಟ್ ಆಗಿಲ್ವೋ ನಿಮ್ಮ ಫ್ಲಾಸ್ನ ಅಥವಾ ನಿಮ್ಮ ಮಿಸ್ಟೇಕ್ಸ್ನ ನಾವು ಆಲ್ರೆಡಿ ಹೇಳಾಗಿದೆ. ಅದ್ರ ಬಗ್ಗೆ ನೀವು ಕೂತ್ಕೊಂಡು ವಿಚಾರಿಸಿ ಮತ್ತೆ ನಿಮ್ಮ ಡ್ಯಾನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲ್ರೆಡಿ ಸೆಲೆಕ್ಟ್ ಆಗಿರೋ ಟೀಮ್ ಬಂದುಬಿಟ್ಟು ಸೇಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಆ್ಯಂಡ್ ಟ್ವಿಸ್ಟರ್ಸ್ ಡ್ಯಾನ್ಸ್ ಕಂಪನಿ. ಸೊ ಟ್ವಿಸ್ಟರ್ಸ್ ಡ್ಯಾನ್ಸ್ ಕಂಪನಿಗೆ ಗೋಲ್ಡನ್ ಮೆಸೇಜ್ ಸಿಕ್ಕಿತ್ತು. ಸೊ ದೇ ಆರ್ ಡೈರೆಕ್ಟ್ಲಿ ಥ್ರೂ ಫಿನಾಲೆ. ನೆಕ್ಸ್ಟ್ ಟೀಮ್ ಬಂದುಬಿಟ್ಟು ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಸೆಲೆಕ್ಟ್ ಆಗ್ತಾ ಇದೆ ಫಿನಾಲೆಗೆ. ಸೊ ಫೈನಲಿ ಸೆಮಿ ಫಿನಾಲೆ ಎಂಡ್ ಆಫ್ ದ ಎಪಿಸೋಡ್ಸ್. ಸೊ ತುಂಬ ಒಂದು ಟಫ್ ಕಾಂಪಿಟೇಷನ್ಸ್ ಆ್ಯಂಡ್ ಟಫ್ ಟೈಮ್ ನಮ್ಮ ಜಡ್ಜಸ್ಸಿಗೆ ಕೂಡ, ಯಾಕೆಂದರೆ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಆ್ಯಂಡ್ ಸಣ್ಣ ಸಣ್ಣ ಮಿಸ್ಟೇಕ್ನಿಂದ ಒಂದು ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಕಳ್ಕೊಂಡು ಕೆಲವೊಂದು ಟೀಮ್ ಇವತ್ತು ನಮ್ಮ ಜೊತೆ ಮುಂದುವರಿತಿಲ್ಲ. ಕೆಲವೊಂದು ಟೀಮ್ಸ್ ಮಾತ್ರ ಗ್ರ್ಯಾಂಡ್ ಫಿನಾಲೆಗೆ ಕ್ವಾಲಿಫೈ ಆಗಿದ್ದಾರೆ. ಸೊ ಇಟ್ ವಾಸ್ ಆ್ಯನ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ನಮ್ಮ ಟಿ ವಿ ನಿಮ್ಗೆ ಕೊಟ್ಟಿದೆ ಅಂತ ಅಂದ್ಕೊಂಡು. ಸೊ ದ ನೆಕ್ಸ್ಟ್ ಟೀಮ್ ಹೂ ಇಸ್ ಗೋಯಿಂಗ್ ಫಾರ್ ದ ಗ್ರ್ಯಾಂಡ್ ಫಿನಾಲೆ. ಆ್ಯಂಡ್ ಇನ್ನೊಂದು ನಾನು ಅನೌನ್ಸ್ ಮಾಡೋ ಮೊದಲು ಸೂಚನೆ ಕೊಡೋದು ಏನಂದರೆ, ಯಾವ ಟೀಮ್ನ ಫಸ್ಟ್ ಕರಿತೇವೆ, ಸೆಕೆಂಡ್ ಕರಿತೇವೆ, ಇಟ್ ಈಸ್ ನಾಟ್ ಬೇಸ್ಡ್ ಆನ್ ದ ಮಾರ್ಕ್ಸ್. ರ್ಯಾಂಡಮ್ ಆಗಿ ಕರಿತಿದ್ದೇವೆ. ಅದರ ಪ್ರಕಾರ ಅವ್ರು ಫಸ್ಟು ನಮ್ಮನ್ನು ಸೆಕೆಂಡ್ ಕರೆದು ಈ ಥರ ಏನು ಇರೋದಿಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಕರಿತೇವೆ. ಸೊ ಆಲ್ ದ ಬೆಸ್ಟ್ ಎಲ್ಲ ಟೀಮ್ಗೂ. ಸೊ ನೆಕ್ಸ್ಟ್ ಟೀಮ್ ಹೂ ಇಸ್ ಗೋಯಿಂಗ್ ಫಾರ್ ದ ಗ್ರ್ಯಾಂಡ್ ಫಿನಾಲೆ ಆಫ್ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಈಸ್ ವಿ ರಾಕ್ಸ್ ಡ್ಯಾನ್ಸ್ ಕಂಪನಿ ಉಡುಪಿ. ಕಂಗ್ರ್ಯಾಚುಲೇಷನ್ಸ್ ಗೈಸ್. And one more team who is going for the grand finale, that is Dance Warriors Season 2, is the team who has done the zombie act, that is Falcons Dance Crew. Congratulations Falcons, thank you. Okay, next Dance Warriors Season 2 final Popinonji team. Next team Beat Rockers Dance Crew. So congratulations guys, Nicolo final
ಆಲ್ಮೋಸ್ಟ್ ರೀಚ್ ಆಗ್ತಾರೆ. ಸೊ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಆ್ಯಂಡ್ ಸೆಕೆಂಡ್ ಟೀಮ್ ಈಸ್ ಗೋಯಿಂಗ್ ಟು ಬಿ ಇನ್ ಫೈನಲ್ ಆಫ್ ಡಾನ್ಸ್ ವಾರಿಯರ್ಸ್ 2 ಈಸ್ GDC ಡಾನ್ಸ್ ಕ್ರೂ. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಆ್ಯಂಡ್ ಏರ್ ಪೂರ ಸೆಲೆಕ್ಷನ್ ಆದ ಅಕ್ಲಿಗೆ ಪೂರೆಗ್ಲ ಕಂಗ್ರ್ಯಾಚುಲೇಷನ್. ಏರ್ ಪೂರ ಈ ನೆಕ್ಸ್ಟ್ ರೌಂಡ್ ಪೋಪುಜರ್ ಅಕ್ಲೆಗ್ ಆಲ್ ದ ವೆರಿ ಬೆಸ್ಟ್. ನನಾತ್ ನಿಕ್ಕುಲು ಹಾರ್ಡ್ ವರ್ಕ್ ಮಲ್ಪಲೆ ಆ್ಯಂಡ್ ಎಡ್ಡ ಪರ್ಫಾರ್ಮೆನ್ಸ್ ಕೊರ್ಲೆ ಮಸ್ತ್ ಸ್ಟೇಜ್ ಉಂಡು ನಿಕ್ಲೆಗ್ ಪರ್ಫಾರ್ಮ್ ಮಲ್ಪಾರೆ ನಿಕ್ಲೆನ ಟ್ಯಾಲೆಂಟ್ ತೋರಿಸ್ಪಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. The next team that is going to the finals of Dance Warriors Season 2 is Mercury Dance Crew. And the next team is Dream Rhythmic. So all the best to all the teams. ಜಾಸ್ತಿ ಏನು ಹೇಳಲಿಕ್ಕಿಲ್ಲ, ಎಲ್ಲ ಹೇಳಾಗಿದೆ. ಸೆಲೆಬ್ರೇಟ್ ಆಲ್ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ. ಆ್ಯಂಡ್ ಈ ಸೆಲೆಬ್ರೇಷನ್ ಕಂಟಿನ್ಯೂ ಆಗಿ ಹಾಗೆಯೇ ಈ ಜೋಶ್, ಈ ರಿದಮ್ ಆಗಿರ್ಬೋದು ಅಥವಾ ಒಂದು ಸ್ಟ್ರೆಂತ್ ಆಗಿರ್ಬೋದು ಹೀಗೆ ಕಾಪಾಡ್ಕೊಂಡು ಹೋಗಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಆ್ಯಂಡ್ ಲಾಟ್. ಪ್ಲೀಸ್ ಡೋಂಟ್ ಡಿಸಪಾಯಿಂಟ್ ಅಸ್ ಬಿಕಾಸ್ ಇಟ್ಸ್ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಆ್ಯಂಡ್ ಇಂಥ ಒಂದು ಸ್ಟೇಜ್ ಸಿಗೋಕ್ಕೆ ಎಲ್ಲರೂ ಪುಣ್ಯ ಮಾಡಿರ್ತೀವಿ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರಾಟ್ಸ್ ಟು ಆಲ್ ದ ಟೀಮ್ಸ್ ಔಟ್ ದೇರ್. ಓಕೆ, ಇದರೊಂದಿಗೆ ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ. ಡೆಫಿನೆಟ್ಲಿ ಖುಷಿಯ ಜೊತೆಗೆ ಕಣ್ಣೀರು ಕೂಡ ಮಿಕ್ಸ್ ಆದಂತಹ ಭಾವನೆ ಅಂತ ಹೇಳ್ಬೋದು. ಇದು ಕೇವಲ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಭಾವನೆಯ ಜೊತೆಗೆ ಪ್ರಯಾಣಿಸುವಂತಹ ಒಂದು ಅನುಭವ ಅಂತ ಹೇಳ್ಬೋದು. ಯಾರೆಲ್ಲ ಮುಂದಿನ ರೌಂಡ್ಗೆ ಅಥವಾ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರೆಲ್ಲ ಕೆಲವು ಅಂಕಗಳಿಂದ ಹಿಂದೆ ಉಳಿದಿದ್ದೀರಾ, ಡೆಫಿನೆಟ್ಲಿ ಜೀವನದಲ್ಲಿ ಇನ್ನಷ್ಟು ಸವಾಲುಗಳು ಬರುತ್ತೆ, ಇನ್ನಷ್ಟು ಅಪರ್ಚುನಿಟಿಗಳು ಬರುತ್ತೆ, ಇನ್ನಷ್ಟು ವೇದಿಕೆಗಳು ನಿಮಗೆ ಸಿಗಲಿ. ಸೋಲು ಯಾವತ್ತೂ ಕೂಡ ನಮ್ಮ ಸಾಧನೆಗೆ ಅಡ್ಡಿ ಅಲ್ಲ, ಅದೊಂದು ಅನುಭವ ಮಾತ್ರ. ಸೊ ಮುಂದೆ ಇನ್ನಷ್ಟು ಗೆಲುವಿಗೆ ಈ ಸೋಲು ಸೋಪಾನವಾಗಿರಲಿ ಅಂತ ಹೇಳ್ತಾ, ಯಾರೆಲ್ಲ ಮುಂದಿನ ಹಂತಕ್ಕೆ ಹೋಗ್ತಾ ಇಲ್ಲ ನಿಮಗೆ ಇನ್ನಷ್ಟು ಅವಕಾಶಗಳು ಸಿಗಲಿ, ಮುಂದಿನ ಸೀಸನ್ನಲ್ಲಿ ಮತ್ತೆ ಭಾಗವಹಿಸುವಂತಹ ಪ್ರಯತ್ನವನ್ನು ಮಾಡಿ. ಆ್ಯಂಡ್ ಇದರ ಜೊತೆಗೆ ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ. ಮತ್ತೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಾವೆಲ್ಲ ನಿಮ್ಮನ್ನು ಭೇಟಿ ಆಗ್ತೀವಿ, ನೀವೆಲ್ಲ ನಮ್ಮನ್ನು ಭೇಟಿ ಆಗ್ತೀರಾ. ಒಂದು ದೊಡ್ಡ ಈವೆಂಟ್ ಮುಖೇನ ನಿಮ್ಮನ್ನೆಲ್ಲ ಭೇಟಿಯಾಗುವಂತಹ ಒಂದು ಅವಕಾಶ ನಮ್ಮ ಗ್ರ್ಯಾಂಡ್ ಫಿನಾಲೆ ಅಂದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿವಿಯನ್ನು ನೋಡ್ತಾ ಇದ್ದೀರಾ, ಪ್ರೋತ್ಸಾಹಿಸ್ತಾ ಇದ್ದೀರಾ. ಗ್ರ್ಯಾಂಡ್ ಫಿನಾಲೆಗೆ ನಿಮ್ಮನ್ನೆಲ್ಲರನ್ನು ಆಹ್ವಾನಿಸ್ತಾ ಇದ್ದೀನಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. This program is brought to you by Yamuna Asha City Premium Gated Community. Powered by Amritnoni Arogyada Baravase. Nippon Paint. Co-sponsored by Biru Air Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodaya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark Beauty Soap. Calci Bright Toothpaste and Toothbrush. Manasa Water Park Pilikula. McCoy, a promise of happiness. Hoysala, a luxury eco resort, Hassan. Supportive partner, Downstar Studio, Adyar, Mangalore.